ಹರೇ ಕೃಷ್ಣ ಮಾತೆಲ್ಲ ಸ್ವಾಗತ. ಭಕ್ತಿಶಾಸ್ತ್ರಿ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಹರೇ ಕೃಷ್ಣ ಕ್ಲಾಸ್ ಕ್ಲಾಸ್ ಮನ್ಪುನ ದುಂಬು ಫಸ್ಟ್ ಪ್ರಭುಪಾದ ವಂದನೆ ಸಲ್ಲಿಸ ಒಂದು ಪ್ರಭುಪಾದರ ಕೃಪೆಯನ್ನು ನಟ್ಟೊಂದು ಗೆಡ್ಡೆ ಯಾನ್ ದಾದ ಕ್ಲಾಸ್ ಮಂತಂದಿಲ್ಲ ಅವನಿಗೆ ಅರ್ಥ ಕಾವಡು ಜನ ಗೆಡ್ಡೆ ರೀತಿ ಕ್ಲಾಸ್ ಮನ್ಪರು ಪ್ರಭುಪಾದ ಎಂಕ್ ಅನುಭವ ಕರೋಡು ಬಂದು ಏನೊಂದಿಲ್ಲ ಶ್ರೀಲ ಪ್ರಭುಪಾದ ಕಿ ಜೈ. ಘಟಕ ಮೂಜಿ ಘಟಕದ ಗುರಿ ಉದ್ದೇಶ ಏಪಲ ನಮ್ಮ ಹೂವೇ ಒಂಜಿ ಕೆಲಸ ಮಾಡ್ಕೊಂಡ ಆಯ್ಕೆ ಒಂಜಿ ಗುರಿ ಬೋರ್ಡಿಗೆ ಗುರಿ ಇದ ಪ್ರಯೋಜನ ಐತಿ ಎಂಚ ಬಂದಾಗ ಪ್ರಭುಪಾದ ಬೆಂಗಾಲ್ ಇದ್ದೀನಿ ಬೆಂಗಾಲ್ದ ಜಾಸ್ತಿ ಆದ ಜನಕ್ಕೆ ಫುಟ್ಬಾಲ್ ಗೊಬ್ಬು ಅಂಚ ಫುಟ್ಬಾಲ್ ಗೊಬ್ಬುನಾಗ ರೆಡ್ ಟೀಮ್ 10 ಜನ ರೆಡ್ ಟೀಮ್ ಇದು ರೆಫ್ರಿ ಉಪ್ಪೇರು ನಡು ರೆಡ್ ಕ್ಯಾಪ್ಟನ್ ಲೆಪ್ಪೇರು ಲೆತ್ತದ ಪನ್ಪೇರು ಕ್ಯಾಪ್ಟನ್ ನಿಕುಲು ಇಂಚಿ ಹಾಕ್ಲೆ ಪಿರೋಗೇಡ ಇಂಚಿ ಹಾಕ್ಲೆ ಗೋಲ್ ಪೋಸ್ಟ್ ಇಂಚಿ ಅಂಚನೆ ನಮ್ಮ ಐತ ಭಕ್ತಿಶಾಸ್ತ್ರ ಮಂದಲ್ಲ ಐತ ಪಿರೋಡು ಒಂಜಿ ಗುರಿ ಉಂಡು ದಾದ ಗುರಿ ಬಂದಾಗ ಈ ಭಗವದ್ಗೀತೆಯನ್ನ ಬೊಕ್ಕ ಉಪದೇಶಾಮೃತ ಭಕ್ತಿರಸಾಮೃತ ಸಿಂಧು ಬೊಕ್ಕ ಈಶೋಪನಿಷತ್ ಈ 4 ಪುಸ್ತಕನ ಡೀಪ್ ಆದ ಸ್ಟಡಿ ಮಾಡ್ಕೊಂಡು ಡೀಪ್ ಆದ ದಾಯಕ ಸ್ಟಡಿ ಮಾಡ್ಕೊಂಡು ನಮ್ಮ ಏತ್ ಡೀಪ್ ಆದ ಸ್ಟಡಿ ಮಾಡ್ಪ ಆತ್ ನಂಗೆ ಭಗವಂತನ ಬಗ್ಗೆ ಜಾಸ್ತಿ ಅರ್ಥ ಮಾಡ್ಬಾರ ಭಗವಂತನ ಅರ್ಥ ಮಂತದ್ದು ಭಗವಂತನ ಸೇವೆಯನ್ನು ಪುರ್ಲುಡು ಮಾಡ್ಬಾರ ಅಂಚ ಘಟಕದ ಗುರಿ ಉದ್ದೇಶ ಈ ಘಟಕವು ಭಗವದ್ಗೀತೆಯ 13ರಿಂದ 18ನೇ ಅಧ್ಯಾಯಗಳಲ್ಲಿ ವಿವರಿಸಿದ ಭೌತಿಕ ಪ್ರಕೃತಿಯ 3 ಗುಣಗಳಾದ ಸತ್ವ ರಜಸ್ ಮತ್ತು ತಮಸ್ ಕಾರ್ಯಗಳ ಬಗ್ಗೆ ವಿದ್ಯಾರ್ಥಿಗಳ ತಿಳುವಳಿಕೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಒಂದು ಮಸ್ತ್ ಇಂಪಾರ್ಟೆಂಟ್ ಬಂದಾಗ ಭೌತಿಕ ಲೋಕ ಬಂದಾಗ ಈ ಮೂಜಿ ಗುಣ ಸತ್ವ ರಜಸ್ತಮ ಆಧ್ಯಾತ್ಮಿಕ ಲೋಕ ಒಂದು ಮೂಜಿಂಚಿ ಆಧ್ಯಾತ್ಮಿಕ ಲೋಕ ಶುದ್ಧ ಸತ್ವ ಆಧ್ಯಾತ್ಮಿಕ ಲೋಕ ಶುದ್ಧ ಸತ್ವ ಭೌತಿಕ ಲೋಕ ಮಾತ್ರ ಒಂದು ಅಂಚ ನೆತ್ತ ಬಗ್ಗೆ ನಮ್ಮ ತೆರೆಯುವನ್ನ ಜ್ಞಾನ ಪಂಡವೇ ಈ 13 18ನೇ ಅಧ್ಯಾಯ ಜ್ಞಾನದ ಅಧ್ಯಾಯ ಫಸ್ಟ್ ಆಜಿ ಅಧ್ಯಾಯ ಕರ್ಮದ ಬೊಕ್ಕದ ಭಕ್ತಿದ ಲಾಸ್ಟ್ ಜ್ಞಾನ ಅಂಡ್ ಆ ಕರ್ಮ ಅವಾರ್ಡ್ ಜ್ಞಾನ ಅವಾರ್ಡ್ ಭಕ್ತಿ ಜೀಡ ಪ್ರಯೋಜನ ಐತಿ ಅಂಚ ಈ ಜ್ಞಾನದ ಅಧ್ಯಾಯ ಮೇನ್ ಜ್ಞಾನ ಎಂಚ ಬಂದಾಗ ಪ್ರಕೃತಿ ಬಣ್ಣ ಎಂಚಿನ ಬೊಕ್ಕ ಪ್ರಕೃತಿದ ಅಂಡರ್ ಉಪ್ಪನ ಈ ಮೂಜು ಗುಣದ ಬಗ್ಗೆ ತೆರೆಯುವನ್ನ ಅವು ಈ ಘಟಕಗಳು 3 ಗುಣಗಳ ಲಕ್ಷಣ ಗುರುತಿಸಲು ಮತ್ತು ಈ ಗುಣಗಳು ಅವರ ಮೇಲೆ ಹೇಗೆ ಪ್ರಭಾವ ಬೀರಬಹುದು ಎಂಬುದರ ಕುರಿತು ಹೆಚ್ಚು ಅರಿವು ಮೂಡಿಸಲು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲು ಘಟಕವು ಗುರಿಯನ್ನು ಹೊಂದಿದೆ. ಇದು ಮೈಂಡ್ ಕಂಟ್ರೋಲ್ ಒಂದು ಚಾಪ್ಟರ್ ಉಂಟು. ಮೈಂಡ್ ಕಂಟ್ರೋಲ್ ಬಂದ ಮೇನ್ ಎಂಜಿನ ಮೂಜು ಗುಣದ ಬಗ್ಗೆ ನಮ್ಮ ಎಬ್ಬ ಸರಿಯಾದ ಅರ್ಥ ಮಂತೋನ್ವಾ ನಮ್ಮ ಮೈಂಡ್ ಕಂಟ್ರೋಲ್ ಬರ್ತದೆ. ಇದು 14th ಚಾಪ್ಟರ್ ಎಂಚಿನ ಬಂದಾಗ ಆ ಚಾಪ್ಟರೇ ಮೈಂಡ್ ಕ್ಯಾನ್ ಕಂಟ್ರೋಲ್ ದ ಚಾಪ್ಟರ್ 14ನೇ ಚಾಪ್ಟರ್ ಐಟ್ ಸತ್ವ ರಜಸ್ತಮ 3 ಗುಣಗಳ ಲಕ್ಷಣ ಗುರುತಿಸಲು ಮತ್ತು ಈ ಗುಣಗಳು ಅವರ ಮೇಲೆ ಹೇಗೆ ಪ್ರಭಾವ ಬೀರಬಹುದು ಎಂಬುದರ ಕುರಿತು ಹೆಚ್ಚು ಅರಿವು ಮೂಡಿಸಲು ವಿದ್ಯಾರ್ಥಿ ಸಹಾಯ ಮಾಡಲು ಘಟಕ ಗುರಿಯನ್ನು ಹೊಂದಿದೆ. ಓಕೆ, ಈ ಘಟಕವು ವಿದ್ಯಾರ್ಥಿಗಳನ್ನು ಸತ್ವ ಗುಣಕ್ಕೆ ಮತ್ತು ಅಂತಿಮವಾಗಿ ಶುದ್ಧ ಸತ್ವಕ್ಕೆ ಉನ್ನತೀಕರಿಸಲು ಅಗತ್ಯವಿರುವ ಕೌಶಲಗಳೊಂದಿಗೆ ಸಜ್ಜುಗೊಳಿಸುವ ಗುರಿಯನ್ನು ಹೊಂದಿದೆ. ಎಂಚ ಬಂದಾಗ ಪ್ರಭುಪಾದ ಪಂಪಿನಿ ಇನ್ ದಿಸ್ ಮೆಟೀರಿಯಲ್ ವರ್ಲ್ಡ್ ಸತ್ವಗುಣ ಈಸ್ ಆಲ್ಸೋ ಕಂಟಾಮಿನೇಟೆಡ್ ಬೈ ರಜೋಗುಣ ಅಂಡ್ ತಮೋಗುಣ. ಈ ಭೌತಿಕ ಲೋಕಡ್ ಸತ್ವಗುಣಲ ಕಂಟಾಮಿನೇಟೆಡ್ ಗೆ ಬಂದಾಗ
ಇದು ಕಾಂಡದ ಕುರಿತು ನಮ್ಮ ಸತ್ವಗುಣ ರೂಪ ಒಂಜಿ 11 ಗಂಟೆ ಇರೋದು ಬೊಕ್ಕ ಬಯ್ಯ ಮುಟ್ಟ 6 ಗಂಟೆ ಮುಟ್ಟ ರಜೋಗುಣ ಬಯ್ಯಾನಗ ತಮಗುಣ ಅಂಚಾದ ಕಂಟಾಮಿನೇಷನ್ ಆಗ ಸತ್ವಗುಣ ಕಂಟಾಮಿನೇಷನ್ ಆಗ ಆಣ ಮೂಲ ಬಂದಿಂದ ಅದೇ ಅಂತಿಮವಾಗಿ ಶುದ್ಧ ಸತ್ವ ಬಣ್ಣ ಕಂಟಾಮಿನೇಷನ್ ಇದ್ದವು ಎಂಚ ಬಣ್ಣಗ ಸತ್ವಗುಣ ಮಿತ್ ಆಧ್ಯಾತ್ಮಿಕಗಳು ಕೂಡ ಶುದ್ಧ ಸತ್ವಡು ಐಕ್ಯ ಉನ್ನತೀಕರಿಸಲು ಕೌಶಲ್ಯದೊಂದಿಗೆ ಸಜ್ಜುಗೊಳಿಸುವುದನ್ನು ಹೊಂದಿದೆ. ಎಸ್ ಒಂದು ಅಧ್ಯಾಯ ಒಂದು ಘಟಕ 13 ಮಸ್ತ್ ಇಂಪಾರ್ಟೆಂಟ್. ಸರಿಯಾದ ಜ್ಞಾನ ದಿಕ್ಕಂಡ ಆ ಜ್ಞಾನ ಬತ್ತೊಂದು ನಮ್ಮ ಭಕ್ತಿ ಎಡ್ಡೆ ಮನ್ಪರೆ ಆಗ ಎಸ್ ಹರೇ ಕೃಷ್ಣ. ಸಾರಿ ಓಕೆ ಇತ್ತ 13ನೇ ಚಾಪ್ಟರ್ ಮೂಲು ಈ ಯೂನಿಟ್ 3 ಇಂಚ್ 14, 15, 14, 17, 18 ಚಾಪ್ಟರ್ ಹೌದಾಯ ಇಟ್ಕೊಂಡು ನಮ್ಮ ಓದುಡಾದೆ ಈ ಯೂನಿಟ್ ಭಕ್ತಿಶಾಸ್ತ್ರ ಅವೇನು ಗೆತ್ತೊಂದಿದ್ದೀರ. ಪಾಠ 1 ಪ್ರಕೃತಿಯ ಗುಣಗಳಲ್ಲಿ ಸರಿಯಾಗುವುದು 14ನೇ ಚಾಪ್ಟರ್ ಡೈರೆಕ್ಟ್ ನಮ್ಮ ಐಕ್ಯವರ್ಗ. ಪಾಠ 2 ಅಶ್ವತ್ಥಾಮರ ಮತ್ತು ಪುರುಷೋತ್ತಮ ಯೋಗ 15ನೇ ಚಾಪ್ಟರ್. ಪಾಠ 3 ದೈವಿ ಮತ್ತು ಆಸುರಿ ಸ್ವಭಾವಗಳು. ಪಾಠ 4 ಶ್ರದ್ಧೆಯ ಪ್ರಭೇದಗಳು. ಪಾಠ 5 ಕೃಷ್ಣನಿಗೆ ಶರಣಾಗತಿ. ಒಂದು 14th ಚಾಪ್ಟರ್, 15th ಚಾಪ್ಟರ್, 16th ಚಾಪ್ಟರ್, 17th ಚಾಪ್ಟರ್, 18th ಚಾಪ್ಟರ್. ಶ್ರೀಲ ಪ್ರಭುಪಾದ ಕಿ ಜೈ 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 ಜೈ. ಘಟಕ 3 ಪಾಠ 1 ಪ್ರಕೃತಿಯ ಗುಣಗಳಲ್ಲಿ ಸರಿಯಾಗುವುದು. ಅಧ್ಯಾಯ 13ರ ಸಮೀಕ್ಷೆ ಅಧ್ಯಾಯ 13ರ ಸಮೀಕ್ಷೆ ಚೂರು ಕೊಡ್ತಿರತ್ತೆ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಎಸ್ ಏನೇಗೆ ಪನೋಲಿ 1 ನಿಮಿಷ. ಕ್ಷೇತ್ರ ಪಂಡದಾದ ಕ್ಷೇತ್ರಜ್ಞ ಪಂಡದಾದ ಎಸ್ 1 ನಿಮಿಷ ಎಸ್ ಅನ್ಮ್ಯೂಟ್ ಮಾಡ್ದೆ ಎಸ್ ಪನೋಲಿ ಎಸ್ ವೆರಿ ಗುಡ್ ಎಸ್ ಓಕೆ. ಕ್ಷೇತ್ರ ಬಗ್ಗೆ ಕ್ಷೇತ್ರಜ್ಞ ಜ್ಞಾನದ ಪ್ರಕ್ರಿಯೆ ಎನ್ನೋಡ್ದು ಪದ್ರಾಡು ಅಮಾನಿತ್ವಂ ಅದಂಬಿತ್ವಂ ಅಹಿಂಸಾ ಶಾಂತಿ ಆರ್ಜವಂ ಆಚಾರ್ಯೋಪಸಂ ಆ ಶ್ಲೋಕದ ಬರ್ಬಿನ ಅವು 13 ಪದ್ರಾಡು. ಜ್ಞಾನದ ವಿಷಯ 13 ఒక ಪ್ರಕೃತಿ ಪುರುಷ ಮತ್ತು ಅವರ ಸಂಯೋಜನೆ 26 ಶ್ಲೋಕ ಒಂದು 13ನೇ ಅಧ್ಯಾಯದ. ఒక ಜ್ಞಾನ ಚಕ್ಷುಷ ಜ್ಞಾನದ ದೃಷ್ಟಿ 27-35. ಇಟ್ಟ ಅಧ್ಯಾಯ 14ರ ಸಮೀಕ್ಷೆ ಇದು ನಮ್ಮ ಮನ್ಪುನ ಚಾಪ್ಟರ್ 1. 1 ನಿಮಿಷ ಎಸ್. ಕೃಷ್ಣನು ಎಲ್ಲಾ ಜೀವಿಗಳಿಗೆ ಬೀಜ ನೀಡುವ ತಂದೆ. ಅಹಂ ಬೀಜ ಪ್ರದಾಪಿತ ಪನಗ ಯಾನ್ ಐ ಆಮ್ ಸೀಡ್ ಗಿವಿಂಗ್ ಫಾದರ್. ಕೃಷ್ಣ ಮಂಪಿನ ಸರ್ವ ಯೋನಿಷು ಕೌಂತೆಯ ಮಾತ ಯೋನಿಲ್ಲ ಎನ್ನ ಜೋಕುಲು ಭಗವಂತ ಬಂದಿನಿ ಬೊಕ್ಕ 5-18 ಬಂಧನ ಗುಣಲಕ್ಷಣಗಳು ಕ್ರಿಯೆ ಮತ್ತು ಸಾವಿನ ಪ್ರಕ್ರಿಯೆಗಳು ಬೊಕ್ಕ ಗುಣತ್ರಯಗಳನ್ನು ಮೀರಿದವನ ಲಕ್ಷಣಗಳು. ಒಂದು ಅರ್ಜುನ ಪ್ರಶ್ನೆ ಕೇಳಿ ಈ ಮೂಜಿ ಗುಣನು ಮೀರಿದ ಎಂಜ ಒಪ್ಪುವೆ ಐಕ್ ಭಗವಂತೆ ಈ 13-27 ಅಂತೆ. ಮತ್ತೆ ಹ್ಯಾಂಡ್ ರೈಸ್ ಮಂತ್ಲೆ ಹೊರೆಯವರೆಗೆ ಹೋದರೆ ಅವಕಾಶ ಇಟ್ಕೊಂಡು ಫಸ್ಟ್ ಅನಿತಾ. ಓಕೆ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಐಹಿಕ ಪ್ರಕೃತಿಯಲ್ಲಿ ಸಹಯೋಗ. ಪ್ರಕೃತಿಯ ಗುಣಗಳ ಸಹವಾಸದಿಂದ ಜೀವಿಯು ಈ ಐಹಿಕ ಜಗತ್ತಿನ ಬಂಧನದಲ್ಲಿದ್ದಾನೆ ಎಂದು ವಿವರಿಸಲಾಗಿದೆ. ಈ ಪ್ರಕೃತಿ ಗುಣಗಳು ಯಾವುವು, ಅವು ಹೇಗೆ ಕೆಲಸ ಮಾಡುತ್ತವೆ, ಅವು ಹೇಗೆ ಬಂಧಿಸುತ್ತವೆ ಮತ್ತು ಬಿಡುಗಡೆಯನ್ನು ಕೊಡುತ್ತವೆ ಎಂದು ಈ ಅಧ್ಯಾಯದಲ್ಲಿ ಪರಮಪುರುಷನು ವಿವರಿಸುತ್ತಾನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ತುಲೆ ನಮ್ಮ ಈ ಭೌತಿಕ ಲೋಕಗಳು ಇಲ್ಲ. ನಮ್ಮ ಭೌತಿಕ ಲೋಕಗಳು ಇಲ್ಲ ಬೈ ಡಿಫಾಲ್ಟ್ ನಮ್ಮ ಈ ಮೂಜಿ ಗುಣಗಳು ಇಲ್ಲ.
ಡಿಫಾಲ್ಟ್ ಬಂದಾಗಿತ್ತೆ ಎಂಜಿನ್ ಬಂದಾಗ ಕೆಲವು ಗಾಡಿ ಬರ್ಬೋದು ಆಯ್ತು ಬೈ ಡಿಫಾಲ್ಟ್ ಸಿ ಎನ್ ಜಿ ಉಂಡು ಅನ್ಬೇಕು ಸಿ ಎನ್ ಜಿ ಒಂದು ಎಲ್ ಪಿ ಜಿ ಗ್ಯಾಸ್ ಬೈ ಡಿಫಾಲ್ಟ್ ಆಯ್ತು ಬೇರೆ ಫಿಟ್ ಮಾಡ್ಕೊಂಡು ಅಂಚೆನೆ ನಮ್ಮ ಈ ಭೌತಿಕ ಲೋಕ ಬೈದ ಬೈ ಡಿಫಾಲ್ಟ್ ನಮ್ಮ ಏನು ಯೂಸ್ ಅಂಚದ್ ನಮ್ಮ ಆಕ್ಚುಲಿ ನಮ್ಮ ಕೈಕ್ ಸಂಕಲೆ ಬಾರ್ದು ಸಂಕಲೆ ಆ್ಯಂಡ್ ಕಫ್ ಸಂಕಲೆ ಏರು ಬಾರ್ದಿನಿ ಸಂಕಲೆ ಎಸ್ ಒಂದು ನಿಮಿಷ ನಮ್ಮ ಕೈకి ಏರು ಸಂಕಲೆ ಬಾರ್ದಿನಿ ಎಸ್ ಹರೇ ಕೃಷ್ಣ ನಮ್ಮನೆ ಮಾಯಾ ಅಂಚ ಹಾಲ್ ದಾದ ನಮ್ಮ ಇದು ಗ್ರೈಂಡರ್ ತುಲೆ ಪಾಡ್ದಲ್ಲ ಗ್ರೈಂಡರ್ ಬಂದಾಗ ಒಂದು ಮೆಟೀರಿಯಲ್ ವರ್ಲ್ಡ್ ನಮ್ಮ ಚಟ್ನಿ ಮಂತಲ್ಲ ನಮ್ಮ ಚಟ್ನಿ ಅವನಲ್ಲ ನಮ್ಗೆ ಗೊತ್ತು ನಮ್ಮ ಚಟ್ನಿ ಅವನಲ್ಲ ಎಂಚ ಬಂದಾಗ ಮೂಲು ನಮ್ಮ ಚೈನಾಡ್ ಜಪಾನಡ್ ನಾರ್ತ್ ಕೊರಿಯಾ ಸೌತ್ ಕೊರಿಯಾ ಬೊಕ್ಕ ಮಸ್ತ್ ಉಂಟು ದೇಶ ಇಂಡೋನೇಷ್ಯಾ ಅವ್ರು ಮಾತ ಕಪ್ಪೇನು ತಿನ್ಪೇರು ಕಪ್ಪೇನು ಇಂಚ ತಿನ್ಪಿನ್ ಬಂದಾಗ ಜೀವ ಎತ್ತಿನ ಕಪ್ಪೇನು ತವಾಡ್ ಪಾಡ್ನು ಬೊಕ್ಕ ತೂ ಒಂದು ಗ್ಯಾಸ್ ಸ್ಟವ್ ಮೆಲ್ಲ ದೀಪಿನ್ ಕಪ್ಪೆ ಗೊತ್ತೇ ಆಗುದು ಬಂದಾಗ ನಮ್ಮ ಇದ ಮೀನಾಗ ಒಗುರು ಬುಲ್ಪು ಮೀಪಾದ ಒಗುರು ಬುಲ್ಪು ಬಂದಾಗ ಜೋಕ್ಲೆ ಇಲ್ಲಿ ಹಬ್ಬ ಜೋಕ್ಲೆ ಮಾತ ಭಯಂಕರ ಬೆಚ್ಚ ನಮ್ಮ ಮೀಪೌಜ ಮಸ್ತ್ ನೀರ್ ಬಾರ್ದು ಅಮ್ಮ ಗಡಿಗೆ ತಿರ್ಪೇನ ಚೌಲಿಂಡ ಬೊಕ್ಕ ಅవి ಮೀಪಾವ ಅಂಚ ಈ ಕಪ್ಪೆನ ತವೋಡ್ ಪಾರ್ದು ಕಪ್ಪೆ ಜೀವಡು ತಿನ್ನ ಕಪ್ಪೆ ಮೆಲ್ಲ ದೀಪಿಂದಿ ಸ್ಟವ್ ಮೆಲ್ಲ ಅಯ್ಯ ಗೊತ್ತೇ ಆಗುಜಿ ಚೂರು ಬೆಚ್ಚಾದ ಲಾಸ್ಟ್ ಬೆಚ್ಚಾದ ಪೂರ್ಣ ಬೊಕ ಕಪ್ಪೆನ್ ತಿನ್ಪೆ ಅಂಚೆನೆ ನಂಕುಲ ಗೊತ್ತುಜಿ ನಮ್ಮ ಬಾರಿ ಲಾಗ್ಯೊಂದಿಲ್ಲ ನಮನ ಆ ಕಪ್ಪೆನೆಂಚ ತವಡ್ ಪಾಡ್ದು ಬೆಚ್ಚವ ಅಂಚ ಮಾಯ ನಮ್ಮನ ತವಡ್ ಪಾಡ್ದಿನ ನಮ್ಮನಿಂತ ಗ್ರೈಂಡರ್ ಪಾಡ್ದು ನಮ್ಮ ಚಟ್ನಿ ಒಂದಲ್ಲ ನಮ್ಗೆ ಗೊತ್ತುಜಿ ನಮ್ಮ ಚಟ್ನಿ ಅವನಲ್ಲ ಪೊರ್ಲುಡು ಆವಡ್ ಒಂದು ನಮ್ಮ ಪರಿಸ್ಥಿತಿ ಅಂಜ ಮೂಲ ಬಂದ್ಬಿನ್ ಪ್ರಭುಪಾದ ಪ್ರಕೃತಿಯ ಗುಣಗಳ ಸಹವಾಸದಿಂದ ಜೀವಿ ಐಕ್ಯ ಜಗತ್ತಿನ ಬಂಧನದಲ್ಲಿದ್ದಾನೆ ನಮ್ಮ ಆಕ್ಚುಲಿ ಬಂಧನ ಇಲ್ಲ ಆಣ ನಮ್ಮ ಬಂದ್ಬಿನಿ ಯಾನು ಎಂಚವನ್ನ ಕೆಲವು ಕಲ್ವನಕುಲು ಮಲಮಲ್ಲ ಕಲ್ವನಕುಲು ಜೈಲಿಗೆ ಹೋಗ್ಬೇಕು ಜೈಲಿಗೆ ಹೋದ ಯಾವ ಇಂಚ ಮಲಗಲ್ಲು ಅಗ್ಲಿಗೆ ಮಲ್ಲ ಅದನ್ ಬಿನಿ ಸೋಫಾ ಮದ ಬರ್ಬನ್ ಬೊಕ್ಕ ಅಗ್ಲಿಗೆ ಕುಶಂದ ಚೇರ್ ಪುಷ್ ಬ್ಯಾಕ್ ಚೇರ್ ಮದ ಬರ್ಬನ್ ಅವಲ ಎಂಚಿನ ಬಂದಾಗ ಯಾನ್ ಕಿಂಗ್ ಅತ್ ಇದು ಜೈಲಿಗೆ ಹೋದ ನಿಗ್ಲಕ್ಕೇನು ಇದುವರೆ ಮಲ್ಲ ಕೈದಿ ಹೋಗ್ಬೆ ಜೈಲಿಗೆ ಆಯೆ ಅದಾದ ನಮ್ಮ ಯುಪಿಡ್ ಎಂಚೋಟ್ ಬಂದಾಗ ಜೈಲ್ದ ಉಲೈಡ್ ಬೈ ಇತ್ತ ಚೇಂಜ್ ಆತ ನಾನು ದುಂಬುದ ವ್ಯವಸ್ಥೆ ಇತ್ತ ನಮ್ಮ ಯೋಗಿ ಮತ್ತೆ ಚೇಂಜ್ ಮಂದೆ ಪನ್ನಗ ಅಂಚಿನ ಫೆಸಿಲಿಟೀಸ್ ದುಂಬುದ ಅಕ್ಲಿಗೆ ಇತ್ತು ಪನ್ನಗ ಆಯೆ ರಾಜಲಕನೆ ಇತ್ತ ನಿಕ್ಲ ಪ್ರಶ್ನೆ ಇತ್ತ ಜೈಲುಲ್ಲೆ ಆಯೆ ರಾಜಲಕ ಉಲ್ಲೆ ಆಂಡ ಆಯೆ ರಾಜೇನ ಅದು ಕಲ್ವೇನ ಎಸ್ ಒಂದು ನನ್ಗೆ ಅರ್ಥ ಅವಳು ಜೈಲುಲ್ಲ ಭೌತಿಕ ಲೋಕದ ನಮ್ಮ ಎನ್ನು ನಮ್ಮ ರಾಜ ಎಂದು ತಪ್ಪು ನಮ್ಮ ರಾಜ್ಯಾತ್ ನಮ್ಮ ಪ್ರಪಂಚಿ ಇನ್ ದಿಸ್ ಮೆಟೀರಿಯಲ್ ವರ್ಲ್ಡ್ ಆಲ್ ಆರ್ ರೋಗ್ಸ್ thieves rascals plunderers murderers ಪ್ರಪಂಚ ಭಯಂಕರ ಒಂದು ಪವರ್ಫುಲ್ ನೆಟ್ ಬಂದ ಪೇರು ಜೋರುಡು ಬಂದಾಗ ಒಂದು ನಿಜವಾದ ವಿಷಯ ದಾಯಗಾತ ಪ್ರಪಂಚ ಜೋರು ಬರೆದು ಬಂದ ಪೇರು rogues, rascals, thieves, plunderers, murderers, material world. Niken per un example manpa. Ora
ಪಿಕ್ ಪಾಕೆಟ್ ಬಂದು ಪಿಕ್ ಪಾಕೆಟ್ ಬಂದಾಗ ಕಿಸೆ ಪರ್ಸನ್ ಗೆಟ್ಟು ಐದು ರಡ್ ತಿಂಗಳು ಸಜ್ಜೆ ಜೈಲು ಅಂಚ ಜೈಲು ಹೋಗ್ಬೇಕು ಜೈಲು ಹೋದು ಇಮಿಡಿಯೇಟ್ ರಡ್ ತಿನ್ನೋಡು ಅಮ್ಮಗ ಫೋನ್ ಬಿಲಿಪುನಾಯ ಅಮ್ಮ ಫೋನ್ ಮಾಡಿ ಐಕ ಅಮ್ಮಗೆ ದಾದ ಮಗ ದಾದ ಅಣ್ಣ ಮಗ ಮಗ ದಾದ ಅಣ್ಣ ಮಗ ದಾದ ಅಣ್ಣ ಅವಳು ಆಯ ಬಿಲಿಪುನಾಗ ಅಮ್ಮಲ ಬಿಲಿಪುಯ ಪ್ರಭುಪದ ಬಂದಿನಿ ಮಗೆ ಕಲ್ಲು ಆಣಲ್ಲ ಅಮ್ಮಗ ಎಡ್ಡಾಯ ಒಂದು ಫ್ಯಾಕ್ಟ್ ಪ್ರಭುಪದ ಬಂದಿನಿ ಏತೆ ಮಲ್ಲ ಥರ್ಡ್ ಕ್ಲಾಸ್ ಆಡಲ್ಲ ಅಮ್ಮ ಬಂದಿನಿ ಎನ್ನ ಮಗೆ ಭಾರಿ ಎಡ್ಡೆ ಅಂಜೆ ಮೇ ಫೋನ್ ಬಂದು ಬಿಲಿಪುನ್ ಅಮ್ಮಗೆ ದಾದ ಮಗ ದಾದ ಮಗ ದಾದ ಐಕ ಆಯ್ ಬಂದಿನಿ ಅಮ್ಮ 15 ಮರ್ಡರ್ ಬಂದಿನಾಯಲ್ಲೇ 10 ಮರ್ಡರ್ ಬಂದಿನಾಯಲ್ಲೇ ಬ್ಯಾಂಕ್ ದರೋಡೆ ಬಂದಿನಾಯಲ್ಲೇ ರೇಪ್ ಬಂದಿನಾಯಲ್ಲೇ ಮಾತರ್ಲೆ ಹೆಂಗು ತೋರ್ತೊಂದುಲ್ಲೇರಮ್ಮ ಹೆಂಗು ತೋರ್ತೊಂದುಲ್ಲೇ ಯಾರಕ್ಲ ಕಾರ್ ಮಸಾಜ್ ಬಂದ್ಬೋಡಿಗೆ ಇಂಜ ಬಂದಿನೇ ಜೈಲಿಡ್ ರೌಡಿಸಮ್ ಉಂಟು ಎಂಜ ಮನ್ನಾಗ ಹೊಸತ್ತು ಎಲ್ಲಿಯ ಈ ಇದನ್ಬಿನಿ ಪಿಕ್ ಪಾಕೆಟ್ ಮಾತಾಡ್ಕೊಂಡು ಆಯ್ ಪೋಯ್ ಅವರು ಆಯೇ ನಕ್ಕೆ ಬಂದು ಬಿಡ್ಬೇಕು ಬಂದಾಗ ಅಂಜಿನ ಸ್ಥಿತಿ ಉಂಟು ಅಂಚ ಅವ್ರು ಮಸಾಜ್ ಬಂದಿದ್ದೀರ ಆಯ್ನ ಅವ್ರು ಗ್ರೂಪ್ ಅವ್ರು ತೋರ್ಬೇಕು ಅಮ್ಮ ಹೆಂಗ್ ಕೊಡ್ತೀವಿ ಜೈಲು ಎಡ್ಡೇಜಿ ಅಮ್ಮ ಮೂಲ ಎಡ್ಡ ಜನ ಇದ್ದೇರೆ ಯಾರು ದಿನ ಬರ್ಪೆ ಅಮ್ಮ ಅಣ್ಣ ದಿನ ಬರ್ರ ಪ್ರಭುಪದ ಬಂಬಿನಿ ಹೌ ಯು ಕ್ಯಾನ್ ಎಕ್ಸ್ಪೆಕ್ಟ್ ಜೆಂಟಲ್ ಮ್ಯಾನ್ ಇನ್ಸೈಡ್ ಜೈಲ್ ಜೈಲ್ ಲೈ ಜೆಂಟಲ್ ಮ್ಯಾನ್ ನಮ್ಮ ಇಂಚೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಆಗ್ಬಿಡು ಜೈಲು ಬಣ್ಣ ಇಂಚೆನೆ ಕಲ್ವನ ಕುಲೇಪೋನು ಜೈಲು ನಮ್ಮ ಜೆಂಟಲ್ ಮ್ಯಾನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಆಬಿಸ್ ಅಂಚ ಈ ಭೌತಿಕ ಲೋಕ ಜೈಲ್ ಮೂಲು ನಮ್ಮ ಬಂಧನಡುಲ್ಲ ನಮ್ಮ ಮಾತ ದದನ್ಬಿನಿ ಕೈದಿನಗು ಆಂಡ ನಮ್ಮದೇನು ಜಾನ್ ಕೈದಿ ಆಯ್ತು ನಮ್ಮ ಮಿಸ್ಟೇಕ್ ಎಸ್ ಅಂಚ ಪ್ರಕೃತಿಯ ಗುಣಗಳ ಸಹವಾಸ ಜೀವಿ ಐಕ್ಯ ಜಗತ್ತಿನ ಬಂಧನದಲ್ಲಿದ್ದಾನೆ ನಮ್ಮ ಆಕ್ಚುಲ್ ಬಂಧನಡುಲ್ಲ ಈ ಮೂಜಿ ಗುಣ ಈ ಪ್ರಕೃತಿ ಗುಣಗಳು ಯಾವುವು ಒಂದು ದಾದನದ ಗುಣ ಅವು ಹೇಗೆ ಕೆಲಸ ಮಾಡುತ್ತದೆ ಅವು ಎಂಚ ಕೆಲಸ ಮಾಡ್ಕೊಂಡು ಅವು ಹೇಗೆ ಬಂಧಿಸುತ್ತೆ ಅವು ಎಂಚ ನಮ್ಮ ಬಂಧನ ಮಾಡ್ಕೊಂಡು ಮತ್ತು ಬಿಡುಗಡೆ ಎಂಚ ಬಿಡುಗಡೆ ಮಾಡ್ಕೊಂಡು ಒಂದು ಮಾತ ಈ ಅಧ್ಯಾಯ ತಿಕ್ಕುಣಂಚಾದ ಒಂದು ಅಧ್ಯಾಯ ಮಸ್ತ್ ಇಂಪಾರ್ಟೆಂಟ್ ಎಸ್ ಹರೇ ಕೃಷ್ಣ ನೆಕ್ಸ್ಟ್ ಇಯರ್ ಈಗ ಈ ಕಡೆ ಇರೋದು ಸರ್ ಸ್ವಾತಿ ಜಿ ಶೆಟ್ಟಿ ಎಸ್ ಓದ್ಲೆ ಹರೇ ಕೃಷ್ಣ ಪ್ರಭುಜಿ. ಐಹಿಕ ಪ್ರಕೃತಿಯಲ್ಲಿ ಸಹಯೋಗ. ಪುರುಷಃ ಪ್ರಕೃತಿಸ್ಥೋ ಹಿ, ಜೀವಿಯು ಭೌತಿಕ ಶಕ್ತಿಯಲ್ಲಿ ನೆಲೆಸಿ ಉಂಕ್ತೆ ಪ್ರಕೃತಿ ಜ್ಞಾನ್ ಗುಣಾನ್, ಭೌತಿಕ ಪ್ರಕೃತಿಯಿಂದ ಉತ್ಪನ್ನವಾದ ಪ್ರಕೃತಿ ಗುಣಗಳನ್ನು ಅನುಭೋಗಿಸುತ್ತಾನೆ. ಹರೇ ಕೃಷ್ಣ. ನಿಮಿಷ ಎಸ್ ಒಂದೆಲ್ಲ ಎಸ್ ಕಾರಣಂ ಗುಣಸಂಗೋಸ್ಯ. ಕಾರಣಂ ಗುಣಸಂಗೋಸ್ಯ. ಕಾರಣವು ಪ್ರಕೃತಿ ಗುಣಗಳ ಸಂಘ. ಸದಸ ಯೋನಿ ಜನ್ಮಸು, ಜೀವಿಗಳು ಒಳ್ಳೆಯ ಮತ್ತು ಕೆಟ್ಟ ಜನ್ಮ. ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ. ಅದನ್ನು ಪಿರವಬೋಯಿ. ಎಸ್, ಪುರುಷ ಪ್ರಕೃತಿ ಹಿ, ಜೀವಿಯು ಭೌತಿಕ ಶಕ್ತಿಯಲ್ಲಿ ನೆಲೆಸಿ. ನಮ್ಮದ ಈ ಭೌತಿಕ ಶಕ್ತಿ ಉಲ್ಲ ಭೂಮಿತೆ ಪ್ರಕೃತಿ ಜಾನ್ ಗುಣ ಅಂಚಾದ ಭೌತಿಕ ಪ್ರಕೃತಿ ಮೂಜಿ ಗುಣ ಉಂಟು. ನಮ್ಮ ಅವೇನು ಅನುಭವ ಅಂತಲ್ಲ. ಭೌತಿಕ ಪ್ರಕೃತಿ ಮೂಜಿ ಗುಣ ಬರ್ಬೋದು, ಸತ್ವ ರಜಸ್ತಮ. ನಮ್ಮ ಅವೇನು ಅನುಭವ ಅಂತಲ್ಲ. ಎಸ್, ನೆಕ್ಸ್ಟ್ ಕಾರಣಂ ಗುಣಸಂಗಾಸ್ಯ.
ಸದಸದ್ ಯೋನಿ ಜನ್ಮಶು. ಎಸ್, ಕಾರಣವು ಪ್ರಕೃತಿ ಗುಣಗಳ ಸಂಘ. ಸದಸ್ಯ ಯೋನಿ ಜನ್ಮಶು, ಜೀವಿಗಳ ಒಳ್ಳೆ ಮತ್ತು ಕೆಟ್ಟ. ಓಕೆ, ಟೆನ್ಷನ್ ಬಂದಾಗ ಇತ್ತೆ ಒರಿಯೇ ನಟ್ಟುನಾಯದ ಕೊಟ್ಟುವೆ ಪಿರೋರಿಯೇ ಭಯಂಕರ ಒಂಜಿ ಶ್ರೀಮಂತ ಆದ ಕೊಟ್ಟುವೆ ಒಂದು ದಾಯಡ್ ಸೇರೆಗೆ ಬನೋಲಿ ಒಂದು ನಿಮಿಷ. ಎಸ್, ಹರೇ ಕೃಷ್ಣ. ಕರ್ಮಗಳ ಅನುಸಾರವಾಗಿ ಬಂದಾಗ ಪೂರ್ವಜನ್ಮದ ಕರ್ಮಾನುಸಾರ ಪಿರೋಂಜಿ ಇದು ಒಂಜಿ ಒರಿಯ ನಮಗೆ ಭಯಂಕರ ಶಾಂತ ಉಪ್ಪೆ ಎರಡು ಒರಿಯ ನಮಗೆ ಆಯನ ಫುಲ್ ಪ್ಲೇಸ್ ಲಂಚನೆ ಮಾತ ಭಯಂಕರ ಪೀಸ್. ಪಿರೋರಿಯ ನಮಗೆ ಆಯ ಏಪತ್ತನ್ನೆಲ್ಲ ದದನ್ಪಿನಿ ಪೆಟ್ಟುಲಡೆ ಒಂದು ಪಿರೋರಿಯ ನಮಗೆ ಅವು ಪಿರೋಂಜಿ ಏರಿಯಾ ಪಿರೋಂಜಿ ಏರಿಯಾದ ನಮಗೆ ಅಯ್ಯಪ್ಪನಲ್ಲ ಎಂಕ್ ಸಚಿನ್ ತೆಂಡೂಲ್ಕರ್ ಆವಡು, ಎಂಕ್ ವಿರಾಟ್ ಕೊಹ್ಲಿ ಆವಡು, ಎಂಕ್ ಮೋದಿ ಆವಡು, ಎಂಕ್ ಪಿರೋಂಜಿ ಆವಡು ಉಂದಾಯಡು ದುಮ್ಮುದ ಜನ್ಮೋಡ ಆಗಲು ಇತ್ತದ ಬರ್ತದೆ ಅವನು ಮೂಜು ಗುಣ ಅದು ಓಕೆ. ಇತ್ತ ಅವು ದಾಯಡ್ ಅಂತ ಹೇಳ್ತಿಲ್ಲ. ಒಂಜಿ ಏರಿಯಾದ ಜೋಕುಲ್ ಮಾತ ಭಯಂಕರ ಸೈಲೆಂಟ್ ಉಪ್ಪೇರು, ಒಂಜಿ ಏರಿಯಾದ ಜೋಕುಲ್ ಮಾತ ಲಾಗಲ್ ಉಪ್ಪೇರಿ ಅವು ಅವಡು ಉಂದವಡು. ಪಿರೊಂಜಿ ಏರಿಯಾದ ಜೋಕುಲ್ ಮಾತ ಏಪತ್ತೊಂದ ಬೊಡ್ಚಂದಿನ ಪಾತೆರೊಂದು ಪರೊಂದು ಪೆಟ್ಟುಲಡೆ ಮಾತ ಉಂದಾಯಡ್ ಗುಣಕ ಸಂಘ ನಮ್ಮ ಭಕ್ತರ ಸಂಘ ಬಂದಾಗ ಇತ್ತ ನಮ್ಮ ಸತ್ವಗುಣದಗಳೊಟ್ಟಿಗೆ ಅಸೋಸಿಯೇಟ್ ಮಾಡ್ತಂಡ ಸತ್ವಗುಣದ ವರ್ಗ, ರಜೋಗುಣದಗಳೊಟ್ಟಿಗೆ ಅಸೋಸಿಯೇಟ್ ಮಾಡಿದ ರಜೋಗುಣದ ನಿಕ್ಲಿಗೆ ಬರ್ಬೋದು, ತಮೋಗುಣದಗಳೊಟ್ಟಿಗೆ ನೀವು ಅಸೋಸಿಯೇಟ್ ಮಾಡಿದ ತಮೋಗುಣ ಬರ್ಬೋದು. ಮೂಲ ಜೀವಿಗಳ ಒಳ್ಳೆ ಮತ್ತು ಕೆಟ್ಟ ಜನ್ಮ. ಕೆಲವೇರು ತುಲೆ ಪುಟ್ಟುನಗನೆ ಒಂದು ಪಾಯಸ್ ನೆಟ್ ಹೋಯ್ತು ಎನ್ವೈರನ್ಮೆಂಟ್ ಪುಟ್ಟುವೇರು, ಕೆಲವರು ಪುಟ್ಟುನಗನೆ ಅಂಚನೆ ಗಲೀಜಿದವರು ಪುಟ್ಟುವೇರು. ಇದು ನಮ್ಮ ಇಂಜಿನಿಯರ್ ಬಂದಾಗ ಕೆಲವು ಸತಿ ನಮ್ಮ ಗಲೀಜಿನ ಸರಿ ಮನ್ಪೆರಬೋಪ. ಇದಕ್ಕೆ ಒಂದು ಎಕ್ಸಾಂಪಲ್ ಬಂತೆ. ಒಂದು 2020 ಇರುವ ಕೊರೋನಾ ಅನಾಗ ಒಂಜನುಲೇರು ಮುಲ್ಪದೊಂದು ಶ್ರೀಮಂತ ವ್ಯಕ್ತಿ ಅರ್ಧಾದ ಮಂದಿನ ಪನ್ನಾಗ ಅರೆಗೆ ನಟ್ಟು ನಕಲೇನು ತೂಂಡ ಆಪುಜಿ ಪನ್ನಾಗ ನಟ್ಟು ನಕಲು ಆ ಪರಾಂಗಿ ರೂಪೆರವಲ್ಲಿ ಮೀದು ಮಾತಾಡ್ಕೊಡು ಹೊಸಾಂಗಿ ಪಾಡು ಅಂಚ ಮಾತಾಡನೆ ಇಚ್ಛೆ ಅಂಚ ಅದಾದ ಮಂದಿನ ಪನ್ನಾಗ ಅಕ್ಲೇನು ಒಂದು 5 ನಟ್ಟು ನಕಲೇನು ಒಂದು ಹೋಟೆಲ್ ತೊಂಬೋಯರು ಪುರ್ಲುಡ್ ಮೀಪಾದ ಅಕ್ಲೆ ಮಾತಾಡ್ಲ ಶೋಕದ ಪ್ಯಾಂಟ್ ಶರ್ಟ್, ಶೋಕದ ಚಪ್ಪಲ್ ಬೊಕ್ಕಾರ ಒಂದು 1,000 ರೂಪಾಯಿದ ಒಂದು ರೇಷನ್ ಕೊರ್ನಿ ಆಗ್ಲಿ ಅವರಿಗೆ ಭಾರಿ ಖುಷಿ ಆಗ್ಲಿ ತೂನಾಗ. 2 ದಿನ ಕುಡ್ದು ಆರು ಕೋಪೇರು ಅವ್ರು ಪಿರ ದುಂಬುದಂಗ ಹಿಡಿಯೋಲಿ ನಟ್ಟಲ್ಲಿ ಅಂಚಾದ ಮೀಪಾದಲ್ ದಾಲ ಪ್ರಯೋಜನೇಜ್ ಹೊಸಾಂಗಿ ಪಾಡ್ಪಾದ ದಾಲ ಪ್ರಯೋಜನೇಜ್ ಮೂಲ ಬಂದಿನಿ. ಸದಸತ್ ಯೋನಿ ಜನ್ಮ, ಜೀವಿಗಳ ಒಳ್ಳೆ ಮತ್ತು ಕೆಟ್ಟ ಜನ್ಮ. ನೆಕ್ಕೆ ಪಿರೋಂಜಿ ಎಕ್ಸಾಂಪಲ್ ಬಂದೆ. ನಮ್ಮ ಹೆಚ್ಚಾದ ರೈಲ್ವೆ ಇದು ಬಾಂಬೆ ಮಾತ್ರ ನೀವು ಹೆಚ್ಚಿನ ಬಾಂಬೆದ ಉಳ್ಳ ಸರಿಯಾದ ಸುಮಾರು ಜನ ಬಾಂಬೆದ ಉಳ್ಳಾರ 8 ಜನ ಉಳ್ಳಾರ ಬಾಂಬೆದ ಉಳ್ಳ ಸುಮಾರು ಜನ ಉಳ್ಳಾರ. ಎಲ್ಲ ಪ್ರಭು ಹರಿ ಬೋಲೋ. ಇತ ಬಾಂಬೆ ಎಂಚಿನ ಟ್ರೈನ್ ಮಾತ್ರ ಜಾಸ್ತಿ ಮಸ್ತ್ ಟ್ರೈನ್. ಬಾಂಬೆ ಬಂದಾಗ ಮಾಯಾನಗರಿ, ಯು ಹ್ಯಾವ್ ಎಂಟರ್ಡ್ ಟು ಮಾಯಾನಗರಿ ಬಾಂಬೆ ಅಂತ ಬಂದಾಗ ಮಾಯಾದ ವಿಷಯ ನಮ್ಮ ಮುಲುಗೋಡ ಅಂಡ ಬಾಂಬೆಗೆ ಬೋಡ ಇತ್ತ ಕುಡ್ಲಾಡ ಬೇರೆ ವಿಷಯ ಅಂಡ ಬಾಂಬೆ ಇನಿ ಕೂಡ ದುಂಬುಡ್ದು
ಫೇಮಸ್ ಬಾಂಬೆ ಅಂಚ ಇದು ರೈಲ್ವೆ ಸ್ಟೇಷನ್ ಪೋನಾಗ ಮಸ್ತ್ ಜನ ನಟ್ಟು ನಾಲ್ಕು ಲಾಕಲ್ ಮಕ್ಕಳು ಕೆಲವರು ಮಾತ್ರ ಸೀಕದ ಕೆಲವರು ನಾವು ಅದು ಬೇದು ಕುಸು ಬೇದು 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 ಇಂಚ ಮಾತ ಮಂತೆ ಅವಾಗ ನಂಗೆ ಆಕ್ಚುಲಿ ನಿಕ್ಲೆ ದಾದಾಪುನ ಅವಾಗ ಅಪ್ಪ ಅಂಚ ಮಾತ ಕೇನಾಗ ನಿಕ್ಲು ಪೋಂದುಲ್ಲಾರ ಮಸ್ತ್ ಜನ ಕೆಲವರು ಮಾತ್ರ ಸೀಕ್ ಬೈದಿನ ಕೆಲವರು ಇಂಚ ತಾಯಾತಿನ ನಿಕ್ಲೆ ದಾದಾಪುನ ಬೇಜಾರಾಪುನ ಅವಲ ಇರ್ತದೆ ಬೇಜಾರಾಪುನ ನಿಕ್ಲೆ ದಾದಾಪುನ ಈಗ ಹಾಗಾದ್ರೆ ವನಸ್ಕರು ಬಿಸ್ಕಿಟ್ ಬರ್ಪ ಎಸ್ ಓಕೆ ಎಸ್ ಇದು ನಮ್ಮ ವಿಷಯ ಬರ್ತಾರೆ ಅಂಚ ಪ್ರಭುಪಾದ ಬಂಪೇನಿ ಇಂದು ಪ್ರಭುಪಾದ ಬಂದೆ ನಮಗೇನ್ಗ ಪ್ರಭುಪಾದ ಬಂಪೇನಿ ನಮ್ಮ ಪೋಪ ರಿಲೇಷನ್ ಅಪ್ಪ ನಮ್ಮ ಅಯ್ಯೋ ಆಯ ಬುಲಿಪುನಾಗ ಅಪ್ಪ ನಮ್ಮ ಏರ್ಲೈತಾನೆ ಇಂದೇ ಕೊರ್ಲಿ ತಾಲ ಕೊರ್ಲಿ ಕಣ್ಣ ನಮಗೆ ಬಿಡಿ ಅಂಚ ಇಂಚ మనకు ಬೇಜಾರಾಪನ ಆನ ಪ್ರಭುಪಾದ ಬಂಪಿನಿ ಆಯ್ ಆ ಸ್ಥಿತಿಡು ದಾಯ ಉಳ್ಳೆ ಬನ್ನಾಗ ಪ್ರೀವಿಯಸ್ ಲೈಫ್ ఆయన దుంబుద లైఫ్ పంచింద పొడ్చదిన మందే ಭಗವಂತೆ ಸಮಾ ಸರ್ವೇಶು ಭೂತೇಶು ಮಾತ ಜೀವಿలలో ಒಂದೇ ರೀತಿ ಆಂಡ ಆಯ್ತು ಅಂಚದಾಯ್ತು ಬಂದಾಗ ಆಯ್ ಮಂತಿನ ಅರ್ಧೊಂದುಲ್ಲೆ ಕೆಲವು ಬಂಬೇಕ ಭಾರಿ ರಾತ್ರಿ ಅರ್ಧಡೆ ಕೆಲವು ಸತಿ ದಾದನ ಮಲ್ಲ ತಪ್ಪು ಬಂದು ಸಡನ್ ಕೊಲಾಪ್ಸ್ ಆನಾಗ ಮಾತ ಫ್ಯಾಮಿಲಿ ಹಿಡಿದು ಮೊದಲೊಂದು ಒಟ್ಟಿಗೆ ಸೇರ್ನಾಗ ಹಾಗೆ ಎಡ್ಡಾತಿನ ಅಂಚನೆ ಅವಡೆ ಅಂಚ ಬಂದಾಗ ತರೇಕ ಮೈತಿನ ನೀರು ಕಾರು ಜಪ್ಪೊಡೆಗೆ ತರೇಟ್ ಉಂಟು ಕೆಲವರನ್ನ ಬೇಗ ಜಪ್ಪು ಕೆಲವರನ್ನ ಲೇಟ್ ಜಪ್ಪು ಅಂಚ ಒರಿಯಾಗ ಅಂಚ ಆಪಿಂದ ಪ್ರೀವಿಯಸ್ ಲೈಫ್ ಮಂತಿನ ఆయన ಕರ್ಮ ಇತ್ತ ಇಡೀ ಇಂಡಿಯಾ ಇಡೀ ವರ್ಲ್ಡ್ ಜನಕುಲು ಇಂಚಿಂದಕ್ಲ ಸರಿ ಮನ್ಪೇರು ಹೋಗ್ತೀನಿ ಆಂಡ ಸರಿ ಮನ್ಪುನ ಮೆಥಡ್ ಗೊತ್ತು ಜಗ್ಲೆ ಪ್ರಭುಪಾದ್ ಬಂದ್ಬಿನಿ that soul is suffering, you have to see that soul, not that body. ದೇಹಂತು ಎರಬಲ್ಲಿ ಆತ್ಮಂತು ಓಡು. So while seeing that body, while seeing that soul, you should think that how I should live this soul. ಪನಗ ನಮ್ಮ ತೋರಿಯನ ದೇಹ ತೂಪ ನಮ್ಮ ದೇಹ ತೂರಬಲ್ಲಿಗೆ ಪ್ರಭುಪಾದ ಮೇಲೆ ಆತ್ಮಂತು ಓಡಿಗೆ ಈ ಆತ್ಮನು ಎಂಚ ಮಾಯರ್ದು ಪಿದೆ ಕಲ್ಪಿನಿ ಅವು ಯೋಚನೆ ಬರೋಡಿಗೆ ನಂಗೆ ಅಂಚ ನಂತರ ಅಯ್ಯೋ ಪಾಪ ಅವಡಿಗೆ ಆಂಡ ఆయన ಆತ್ಮದ ಮೇಲೆ ಅಂಚ ನಮ್ಮದಾದ ಅನ್ಕೋಡು ನಮ್ಮ ಪ್ರಸಾದ ಬರೋಡಾಯಿ ಪ್ರಸಾದ ತಿಂದು ಸಾಧ್ಯ ಇರೋದಾಪಡು ಈ ಲೈಫ್ ಹತ್ತಿರ ನೆಕ್ಸ್ಟ್ ಲೈಫ್ಗಾಗಿ ಎಡ್ಡೆ ಆಗ ಅಂಚ ಕಾಸು ಮಾತ್ರ ದಯವಂತ ಗುರೋಚಿ ಕಾಸು ಕೊರನ ನಿಗುಲು ఆయన ಕರ್ಮನು ಜಾಸ್ತಿ ಅನ್ಬ ಆ ಜಾಸ್ತಿ ತಪ್ಪರಾಪ ಅಂಚ ಜೀವಿಗಳ ಒಳ್ಳೆ ಮತ್ತು ಕೆಟ್ಟ ಜನ್ಮ ಕೃಷ್ಣ ಚೈತನ್ಯ 47 ಓಕೆ ಓಕೆ ಸವಿತಾ ಶೆಟ್ಟಿ ಹರೇ ಕೃಷ್ಣ ಓದ್ಲೆ ಮಾತಾಜಿ ಹರೇ ಕೃಷ್ಣ ಪ್ರಭು. ಐಹಿಕ ಪ್ರಕೃತಿಯಲ್ಲಿ ಸಹಯೋಗ ಸತ್ಯಂ ರಜಸ್ತಮ ಇತಿ ಗುಣ ಸತ್ವಂ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವ. ಭೌತಿಕ ಸ್ವಭಾವವು 3 ವಿಧಾನಗಳನ್ನು ಒಳಗೊಂಡಿದೆ: ಒಳ್ಳೆಯತನ, ಉತ್ಸಾಹ ಮತ್ತು ಅಜ್ಞಾನ. ಎದುರು ಓದಾಡತ್ತೆ ಪ್ರಭು. ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಈಗ ಪ್ರಕೃತಿಯಲ್ಲಿ 3 ಗುಣಗಳಿವೆ. ಮಹಾಬಾಹುವಾದ ಅರ್ಜುನನೇ, ನಿತ್ಯವಾದ ಜೀವಿಯು ಪ್ರಕೃತಿಯೊಡನೆ ಸಂಪರ್ಕ ಪಡೆದಾಗ ಅವನು ಈ ಗುಣಗಳ ಬಂಧನಕ್ಕೆ ಸಿಕ್ಕಿಕೊಳ್ಳುತ್ತಾನೆ. ಭಗವದ್ಗೀತೆ. ಹರೇ ಕೃಷ್ಣ. ಓಕೆ, ಒಳ್ಳೆತನ ಬಂದಾಗ ಸತ್ವಗುಣ, ಉತ್ಸಾಹ ಬಂದಾಗ ರಜೋಗುಣ, ಅಜ್ಞಾನ ಬಂದಾಗ ತಮೋಗುಣ. ಮೂಜಿ ನೆಕ್ಸ್ಟ್ ಬಂದ್ಬಿನಿ. ಮೂಜಿ ಗುಣ ಉಂಡು
ನಿತ್ಯವಾದ ಜೀವಿಯು ಪ್ರಕೃತಿಯನ್ನು ಸಂಪರ್ಕ ಪಡೆದಾಗ ಅವನ ಈ ಗುಣಗಳು ಅಂತನಾಗ ಪ್ರಕೃತಿ ಬಂದಾಗ ಐದರ ಸತ್ವಗುಣ ಒಳ್ಳೆಯದನ್ನು ಬರ್ಬೆ, ರಜಗುಣ ಉತ್ಸಾಹ ಬರ್ಬೆ, ತಮ್ಮ ಗುಣವನ್ನ ಅಜ್ಞಾನ ಬರ್ಬೆ. ಐಕಾಯ್ ತಿಕ್ಕದು ಬೂರ್ವೆ ಇದು ನಮ್ಮ ಪ್ರಭುಪಾದ ನಂಗೆ ದಾದ ಬಂದ್ಬಿನ್ ಬಂದಾಗ ನಮ್ಮ ಈ ಮೂಜಿ ಗುಣ ತಿಕ್ಕದು ಬೂರ್ರೆ ಬಲ್ಲಿ ಈ ಮೂಜಿ ಗುಣದ ಆಂಚೆ ಬರೋದು ನಮ್ಮ ಮೂಜಿ ಗುಣದ ಅಂಚಿ ಬರೋದು ಈ ತರ ಬಲೆಕ್ ಬೂರ್ದ ಹೆಜ್ಜ ಬಂದಾಗ ಈ ಮೀನು ಪತ್ತು ನಾಯಿ ಬೋಟ್ ಬೋಪೆ ಬಲೆ ಪಾಡುವೆ ಆ ಬಲೆಕ್ ಮೀನು ತೆಗೆದು ಬರುದು ಅಂಚನೆ ಮಾಯದ ಬಲೆಟ್ ನಮ್ಮ ತೆಗೆದು ಬರುದ ಇದು ನಮ್ಮಲ್ಲಿ ಎಂಚ ಮೀನ್ ಎಂಚ ಪಟ 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 ಅನ್ಬೋದು ಆಯೆ ನೆಟ್ ಪದ ಪತ್ತೆ ಸಾಧ್ಯ ಮೀನು ಐಕ್ ಟ್ರಾಪಿಂಗ್ ಕಂಡೀಷನ್ ಅನ್ಬೇಕು ಆಕ್ಚುಲಿ ನಮ್ಮಲ್ಲಿ ಅಂಚೆ ನಮ್ಮಲ್ಲಿ ಪಟ 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 ಅನ್ನೋದಿಲ್ಲ ದಯವಿಟ್ಟು ನಮ್ಮ ತಿಕ್ಕದು ಬೂರ್ದ ನಮ್ಮ ಸಿಕ್ಕಿಕೊಳ್ಳುತ್ತಾನೆ ಬಂಧನಕ್ಕೆ. ಎಸ್ ಐಕ್ಯವರ್ಗದ ಸಹಯೋಗಕ್ಕೆ ಭಗವದ್ ಅಧ್ಯಾಯ 14 6ರಿಂದ 10 ಹೇಗೆ ಬಂಧಿಸುತ್ತದೆ, 11ರಿಂದ 13 ಗುಣತ್ರಯಗಳು ಮತ್ತು ಲಕ್ಷಣಗಳು, 14ರಿಂದ 15 ಸಾವಿನ ಗಮ್ಯಸ್ಥಾನ, 16ರಿಂದ 18 ಕ್ರಿಯೆಯ ಫಲಿತಾಂಶಗಳು. ಓಕೆ ಎಸ್ ನೆಕ್ಸ್ಟ್ ಎಸ್ ಆಶಾ ಶೆಟ್ಟಿ ಓದ್ಲೆ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಆದ್ದರಿಂದ ರಜೋಗುಣ ಅಜ್ಞಾನದ ತಮೋಗುಣಗಳಿಂದ ಅವನತಿ ಹೊಂದುವ ಬದಲು ಜೀವನ ಮತ್ತು ನಟನೆಯ ನಿಗದಿತ ವಿಧಾನದಿಂದ ಒಳ್ಳೆಯತನ ಕ್ರಮಕ್ಕೆ ಏರಿದರೆ ಆಧ್ಯಾತ್ಮಿಕ ಮೋಹದಿಂದ ಕ್ರೋಧದ ಅವನತಿಯಿಂದ ರಕ್ಷಿಸಬಹುದು. ಹರೇ ಕೃಷ್ಣ. ತೆಂಚಿನ ಬಣ್ಣಗ ತಮೋ ಗುಣದಾಯಕ ಮತ್ತು ರಜಗುಣದಾಯಕ ಇತ್ತೆ ಯಾನು ಏ ಬಲ ಮರ ಕ್ಲಾಸ್ ಒಂದು ಆಗ ಅರ್ಥ ಆಗುಷಿ ಸತ್ವಗುಣ ನಂಗೆ ಅರ್ಥ ಆಗನಿಗೆ ಆಧ್ಯಾತ್ಮಿಕದ ಅರ್ಥ ಆಗಿ ಸತ್ವಗುಣ ಇದಕ್ಕೆ ಔಷಧಿ ನಮ್ಮ ಯೋಚನೆ ಅನ್ಬೋದ ಯಾನು ಏತ್ ಜನಕ್ಕೆ ಪಂಡೆ ಕ್ಲಾಸ್ಗೆ ಸೇರ್ಲೆ ಸೇರು ದಮಣ ಜನಗಳು ರಜೋಗುಣ ಬಗ ತಮಗುಣ ಡೊಲ್ಲೆ ಸತ್ವಗುಣ बताया क्लास इंग चुरकी इनका अंजा मत आप इजिन आप कुछ मैंने कुछ एग्जांपल बनते और आप प्रभुपाद बनते नहीं शिष्य के you are saved from the greatest danger ये उन्हें मल्लों जी आपत्तिरद बचावाता एक प्रभुपाद बनते what is the I came शिष्य what is the danger एक प्रभुपाद बन पे you are saved from the greatest danger. Next life, you will not become animal. ಪ್ರಾಣಿ ಆಪಿನ ಬಚವಾದ ಆಯ್ಕೆನು ದಾಯ ಪ್ರಭುಪಾದ್ ದಾಯ ಬಣ್ಣ ಈ ಕೃಷ್ಣ ಪ್ರಜ್ಞೆಗಳು ಇಲ್ಲ ಅಪಣ್ಣ ಆಯ್ ಬಂದ್ಬೆ ಪ್ರಭುಪಾದ್ ಕಲಿನ 10,000 ಜನ ಮಾತ್ರ ಒಪ್ಪನು ಈ 700 ಕೋಟಿ ಆಯ್ಕೆ ಪ್ರಭುಪಾದ್ ಮೀನ್ ಆಲ್ಮೋಸ್ಟ್ 99.9% people are in tamoguna and rajoguna and they will become next life animal ಪ್ರಾಣಿ ಆಗಬೇಕು next life ಅಂಚಾದ ಎಂತ ಮಾತು ನಂಗೆ ಅಟ್ಲೀಸ್ಟ್ ನಂಗೆ ಒಂಜಿ ಜ್ಞಾನ ತಿಕ್ಕೊಂದುಂಡು ನಮ್ಮ ಪ್ರಭುಪಾದಕ್ಕೆ ಥ್ಯಾಂಕ್ಸ್ ಮಾಡಾತೆ ಏತು ಥ್ಯಾಂಕ್ಸ್ ಮಾಡಲ್ಲ ಯಾರನ್ನ ಪ್ರಭುಪಾದನ ಕ್ರಿಕೆಟ್ ನಂಗೆ ಐಕ್ ಸ್ಟಾರ್ಟಿಂಗ್ ನಮ್ಮ ಪ್ರಭುಪಾದಕ್ಕೆ ವಂದನೆ ಸಲ್ಲಿಸುದು ಅವರ ಕೃಪೆಯನ್ನು ಬೇಡುದು ಗಡಿ ಪ್ರಭುಪಾದಕ್ಕೆ ನಮ್ಮ ಏತು ಜೈ ಪಾಡುವ ಆತು ಕಡಿಮೆ ನಮ್ಮಲ್ಲಿ ಅಕ್ಲಕನೆ ಬಾಕಿ ತಕ್ಲಕನೆ ನಮ್ಮ ಗುಂಡಿಡಿ ತಿನ್ನಗ್ಲೇನು ಗುಂಡಿಡಿ ಬಂದಾಗ ಗಲೇಜಿಡಿ ಕೆರೆಂಚಿಡಿ ತಿನ್ನಗ್ಲೇನು ನಮ್ಮನ್ನು ಮಿತ್ತದು ಇರ್ತದೆ ಪ್ರಭುಪಾದ ಅಂಚಾದ ಪ್ರಭುಪಾದನ ವಿಷಯ ಹೆಚ್ಚಿನ ಬಂದಾಗ ಪ್ರಭುಪಾದ ಬಂದ್ಬಿನಿ ಒಂದ್ಸತಿ ಫ್ರಾನ್ಸ್ ಕಾಂಡೆ 7 ಗಂಟೆಗೆ ಏರ್ಪೋರ್ಟ್ ಅಪ್ಪ ಮಸ್ತ್ ಜನ ಹೋಗ್ಬೇಕು ಪ್ರಭುಪಾದಕ್ಕೆ ಏನು ಶಿಷ್ಯರು ದಾದ ಈ ಸಭೆ ಈತ ಸಭೆ ದಾಯಗಂದಿಗೆ ಐಕ್ ಶಿಷ್ಯ ಬಂದ್ಬೆ ಪ್ರಭುಪಾದ್ ಮುಗುಲ್ ಮಾತು ಕಾಂಡೆ ಕೆಲಸ ಹೋಗಿನಿ ಗೋಡೆಗೆ
ಫ್ರಾನ್ಸ್ ಇಡೆಗ್ ನೆದರ್ಲ್ಯಾಂಡ್ ಡೆನ್ಮಾರ್ಕ್ ಸ್ವಿಟ್ಜರ್ಲ್ಯಾಂಡ್ ಇಟಲಿ ಇಂಗ್ಲೆಂಡ್ ಮತ್ತು ನೇಬರಿಂಗ್ ಕಂಟ್ರೀಸ್ ಎಂಚ ಬಂದಾಗ ಮತ್ತೆ ಕುಡ್ಲರ್ದು ಬಾಂಬೆಗೆ ಎಂಚ ಹೋಗ ಕುಡ್ಲರ್ದು ಬ್ಯಾಂಗ್ಳೂರ್ಗೆ ಅಂಚ ಕೈತಲ್ ದೇಶ ಈಗ ಹೋಗ ಒಂಜೊಂಜಿ ಗಂಟೆ ಪ್ರೋಪಾದ್ ಪನ್ನಿಸಾದಿಗೆ ಪ್ರೋಪಾದ್ನ ಕಂಡು ನೀರು ಬಂತು ಗುಲಿ ಪರಿಶ್ರಮ ಅಂತೇಳಿ ಪ್ರೋಪಾದ್ ಬಂದ್ಬಿನಿ ಹೌ ಕ್ಯಾನ್ ಐ ಸೇವ್ ದೀಸ್ ಪೀಪಲ್ ಯಾನ್ ಎಂಚ ಮಕ್ಕಳೇನು ಬಚಾವ್ ಮಾಡ್ಬೋದು ಪ್ರೋಪಾದ್ ಯೋಚನೆ ಅಪ್ಪ ಇಮೇಲ್ ಪ್ರೋಪಾದ್ ಐ ವಾಂಟ್ ಟು ಚೇಂಜ್ ದ ವರ್ಲ್ಡ್ ಥಿಂಕಿಂಗ್ ಐ ವಾಂಟ್ ಟು ಮೇಕ್ ವೈಕುಂಠ ಇಯರ್ ಹೆಂಗ್ ವೈಕುಂಠ ಮಾಡ್ಕೊಡು ಪನ್ನಗ ಶುದ್ಧ ಭಕ್ತರ್ನಗ್ಲೇನ ಅಕ್ಲ ವಿಚಾರಿಂಚ ಬಂದಾಗ ಮಾತ ರಜೋಗುಣಡಿಯರುಲೆ ಅಜ್ಞಾನಡಿಯರುಲೆ ಅಕ್ಲೇನ್ ಮಾತ ಕೃಷ್ಣ ಪ್ರಜ್ಞೆ ಕಲ್ಪಿನ ಅಕ್ಲ ವಿಚಾರ ಪ್ರೋಪದ್ ಬಂದ್ಪೇರ ಕೃಷ್ಣ ಪ್ರಜ್ಞೆ ಇರುಲೆ ಈಸ್ ಹ್ಯಾವಿಂಗ್ ಅ ಗ್ರೇಟರ್ ಟಾಸ್ಕ್ ಮಲ್ಲ ಟಾಸ್ಕ್ ಅನ್ನೋದಾದ ಜನಕ್ಲೇನ್ ಕನ್ನಡಾತ ಈ ಲೆವೆಲ್ ಒಂದು ಸುಲಭತ್ ಹೊರದಾದ ಬಂದಾಗ ಒರಿಯೇ ಪ್ರೋಪಾದ್ರಕೇನು ಪ್ರೋಪಾದ್ ಇದು ಮಹತೆಲ್ಲ ಇರ್ನಂಚಿನ ಅಂಡ ಬೊಕ್ಕ ಎಂಚ ಈ ಲೋಕ ನಡಪು ಐದು ಪ್ರೋಪಾದ್ ಅಂಬಿನಿ ನಿನ್ನಂಚಿನ ಕಲ್ವನ ಫುಲ್ ನಿನ್ನಂಚಿನ ಕಲ್ವನ ಫುಲ್ ಉಲ್ಲೇರು ಮಾತೆಲ್ಲ ಎನ್ನಂಚ ಆಯ್ರ ಆಫೀಸ್ ಸುಮಾರು ಜನ ನಿನ್ನಂಚಿಂದ ಕಲ್ವನ ಫುಲ್ ಇತ್ತಿನದವರ ಮಾತೆಲ್ಲ ಎನ್ನಂಚಿಂದ ಆಯ್ರ ಆಫೀಸ್ ಆಂಡ ಪ್ರಯತ್ನ ಶುದ್ಧ ಭಕ್ತ ಪ್ರಯತ್ನ ಬಂದಾಗ ಕಂಟಿನ್ಯೂಸ್ ಆಗಿ ಪ್ರಚಾರ ಉಪಯೋಗ ಆಗಿಂಚ ಬಂದ ಮಾತೆಲ್ಲ ಈ ಲೆವೆಲ್ಗೆ ಓ ಲೆವೆಲ್ಗೆ ಒಳ್ಳೆ ತನದ ಕ್ರಮಕ್ಕೆ ಏರಿದರೆ ಆದನ್ನು ಓದಿದ ಕ್ರೋಧಾವಧಿಯಿಂದ ರಕ್ಷಿಸಬಹುದು ಒಂದು ಏನ ವಿಚಾರ. ನೆಕ್ಸ್ಟ್ ಇಯರಿಗೆ ಹೋದರೆ ಚಾಪ್ಟರ್ ನೆಕ್ಸ್ಟ್ ಇಯರಿಗೆ ಸವಿತಾ ಶೆಟ್ಟಿ ಆಂಡ್ ಓಕೆ ಸುರೇಖಾ ಶೆಟ್ಟಿ ಓಕೆ ಹರೇ ಕೃಷ್ಣ ಸುರೇಖಾ ಶೆಟ್ಟಿ ಓದಲೆ तदा हरे कृष्ण प्रभुजी तदा रजस्तमो भाव कामा लोभा दयश्चये चेतायैतैरना विद्वां स्थितं सत्त्वे प्रसीदति. हरे कृष्ण हरे कृष्ಣ. ಓದೋಣ. ಬದಲಾಯಿಸಲಾಗದ ಪ್ರೀತಿಯ ಸೇವೆಯು ಹೃದಯದಲ್ಲಿ ನೆಲೆಗೊಂಡ ತಕ್ಷಣ ಪ್ರಕೃತಿಯ ಮೋಹ ಮತ್ತು ಅಜ್ಞಾನದ ಪರಿಣಾಮಗಳಾದ ಕಾಮ ಬಯಕೆ ಮತ್ತು ಹಂಬಲವು ಹೃದಯದಿಂದ ಕಣ್ಮರೆಯಾಗುತ್ತದೆ. ಆಗ ಭಕ್ತನು ಒಳ್ಳೆಯತನದಲ್ಲಿ ನೆಲೆಸುತ್ತಾನೆ ಮತ್ತು ಅವನು ಸಂಪೂರ್ಣವಾಗಿ ಸಂತೋಷ ಪಡುತ್ತಾನೆ. ಹರೇ ಕೃಷ್ಣ ಹರೇ ಕೃಷ್ಣ. ಒಂದು ಇಂಪಾರ್ಟೆಂಟ್ ಶ್ಲೋಕ ಭಾಗವತ. ತದಾ ರಜಸ್ತಮೋ ಭಾವ ಕಾಮಲೋಭದಯಶುಜ ಚೇತೆ ಏತಿರ್ ಅನಾವಿಧಂ ಸ್ಥಿತಂ ಸತ್ವೇ ಪ್ರಸೀದತಿ. ದೊರ ಬಂದಾಗ ಈ ತಮೋಗುಣ ಮತ್ತು ರಜೋಗುಣ ಒಂದೇನು ನಮ್ಮ ದೂರ ಮನ್ಕೊಡಿತ್ತಂಡ ಸೇವೆ ಮನ್ಕೊಡಿ ಭಗವಂತ ಸೇವೆ ಮಂತಿ ಸಾತಿಗೆ ನಮ್ಮ ಗುಣ ಮಾತ ರಟ್ಟದು ಹೋಗು. ಇದೆಂಚ ಬಂದಾಗ ಕಿಡ್ನಿ ಸ್ಟೋನ್ ಆಯ್ನಾಗ ಕಿಡ್ನಿ ಸ್ಟೋನ್ ಬಂದಾಗ ಎಲ್ಲಿಯ ಸಿಂಪ್ಟಮ್ಸ್ ಇತ್ತೆ ಸ್ಟಾರ್ಟಿಂಗ್ ಬರ್ತೀನಿ ಅಪಗರದ ಎಂಚಿನ ಬಂದ್ಬಿನಿ ಡಾಕ್ಟರ್ ಬಂದ್ಬಿನಿ ಅವು ಪಡಿಕೆ ಮೈ ಪುನಃ ರಟ್ಟದು ಹೋಗು ಇಲ್ಲೇ ಸಿಂಪ್ಟಮ್ಸ್ ಇತ್ತನ ಅಂಚನೆ ಒಂದು ನಮ್ಮ ತಮೋಗುಣ ರಜೋಗುಣ ಇತ್ತನಲ್ಲ ನಮ್ಮ ಮಾತ ಬ್ಯಾಕ್ಗ್ರೌಂಡ್ ಅವೇ ಬ್ಯಾಕ್ಗ್ರೌಂಡ್ ಬೈತಿ ನಾವು ಆಂಡ ಭಗವಂತನ ಸೇವೆ ಮಂತ ಸಾಧ್ಯ ಹಾಕೊಂಡು ಮೂಲ್ ಬಂದ್ಬಿನಿ ಕಾಮ ಬೈಕ್ ಹಂಬಲ ಅದರಿಂದ ಕಣ್ಮರಿ ಆಗುತ್ತದೆ. ಇಮಿಡಿಯೇಟ್ ಬೇಕು ಒಂದು ಭಯಂಕರ ಪವರ್ಫುಲ್ ಭಗವಂತನ ಭಕ್ತಿ ಸೇವೆ. ಅಪಗಾಯಕ ಖುಷಿ ಆಗುತ್ತದೆ. ಆ ನೆಟ್ಟಾಯ ಸಂಪೂರ್ಣವಾಗಿ ಸಂತೋಷ ಪಡುತ್ತಾರೆ.
ಆಕ್ಚುಲಿ ಜನಗುರು ಮಾತ ರಜೋಗುಣ ತಮಗುಣೋಡು ಸಂತೋಷ ಇಜ್ಜಿ, ತಮಗುಣೋಡು ಸಂತೋಷ ಇಜ್ಜರ್ನೇ ಇಜ್ಜಿ, ರಜೋಗುಣೋಡು ಸಂತೋಷದಲ್ಲಿ ಹೋಗ್ಕೊಂಡು ಆಂಡ ಲಾಸ್ಟ್ ಸಂತೋಷ ಅದು ಸ್ಟಾರ್ಟಿಂಗ್ ಸಂತೋಷದ ಆಂಡ ಸತ್ವಗುಣೋಡು ಅಂಚಾದು ಸತ್ವಗುಣೋಡು ಫಸ್ಟ್ ಇದು ವಿಷಯದಲ್ಲ ಹೋಗ್ಕೊಂಡು ಬಂಗಾಪ ನಂಗೆ ಬೇಗಲ ಕೊಡು ಜಪ ಮನ್ಕೊಡು ಒಬ್ಬ ಮುಕ್ಕಲು ಇಂಚಿನ ಮಾರೆ 14 ರೌಂಡ್ ಜಪ ಮನ್ ಬೇರೆ ಬಂದ್ಬೇರು ಫಸ್ಟ್ ನಂಗೆ ಕಿರಿಕಿರಿ ಆಗ ಬೇಗಲ ಹಾಕೋಣ ಮಂಗಲಾರತಿ ಏನೋಡಿಗೆ ಅವು ಮನ್ಕೊಡಿಗೆ ಒಂದು ಮನ್ಕೊಡಿಗೆ ಜೈಲು ಬಾಡ್ಲೆಗ ಅಂಡ್ 6 ತಿಂಗಳು ಮಂತ್ ಆಯ್ಬೇಕ ಬೊಕ್ಕ ನಂಗೆ ಐಟ್ ಟೇಸ್ಟ್ ತಿಕ್ಕೊಂಡು ಸ್ಟಾರ್ಟ್ ಆಗ ಆಕ್ಚುಲಿ ಅವು ಭಯಂಕರ ಟೇಸ್ಟ್ ಇತ್ತು ನಂಗೆ ಟೇಸ್ಟ್ ಗೊತ್ತು ಅಂಚ ಸತ್ವಗುಣ ಫಸ್ಟ್ ಅವು ವಿಷದಲ್ಲ ಹೋಗ್ಕೊಂಡು ಬೊಕ್ಕವು ಅಮೃತ ರಜೋಗುಣೋಡು ಫಸ್ಟ್ ಅವು ಅಮೃತದಲ್ಲ ಹೋಗ್ಕೊಂಡು ಅಮೃತ ಬೊಕ್ಕ ವಿಷ ತಮೋಗುಣೋಡು ಫಸ್ಟ್ ಲಾ ವಿಷ ಲಾಸ್ಟ್ ಲ ವಿಷ. ಎಸ್ ನೆಕ್ಸ್ಟ್ ಏರೇಗ್ ಲತಾ ಪೂಜಾರಿ. ಎಸ್ ಹರೇ ಕೃಷ್ಣ ಓದ್ಲೆ ಮಾತಾಜಿ. ಹರೇ ಕೃಷ್ಣ ಪ್ರಭು. ಮಾಂ ಚ ಯೋ ಅಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಾ ಗುಣಾನ್ ಸಮಿತಿ ತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಎಲ್ಲ ಸನ್ನಿವೇಶಗಳಲ್ಲಿಯೂ ಲೋಪ ಮಾಡದೆ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾದವನು ಕೂಡಲೇ ಐಹಿಕ ಪ್ರಕೃತಿ ಗುಣಗಳನ್ನು ನೀರುತ್ತಾನೆ. ಹೀಗೆ ಬ್ರಹ್ಮನ್ ಹಂತಕ್ಕೆ ಬರುತ್ತಾನೆ. ಹರೇ ಕೃಷ್ಣ ಪ್ರಭು. ಎಸ್ ಇತ್ತ ನಿಖಿಲ ಮಾತ ಪ್ರಶ್ನೆ ಒಂಜಿ ಮಾತೆಲ್ಲ ಗಮನ ಕೊಡ್ದು ಕೇಳಲೆ ಪ್ರಶ್ನೆ ಇತ್ತ ನಿಖುಲು ಇತ್ತ ಒಂಜಿ 2 ವರ್ಷದ ಭಕ್ತಿ ಡೂಲ ಬೈತಾರ ನಿಖುಲು ಕೆಲವು 2 ವರ್ಷ ಸುಮಾರು ಜನ ಬಂದ್ಪೇರು ನಿಕ್ಲೆಗ್ ಪಾತ್ರ ತಿಕ್ಕುನಕುಲು ಕೃಷ್ಣ ಎಲ್ಲ ಈ ಮೂಜಿ ಗುಣಟು ಉಲ್ಲೆ ಅಂಚೆ ಎಲ್ಲ ಬರ್ತಿ ನಮ್ಗೆ ಕೇಂದಾರ. ಎಸ್ ಅನ್ಮ್ಯೂಟ್ ಬಂದು ಓಪನ್ ಅನ್ಮ್ಯೂಟ್ ಬಂದ ಇಜ್ಜಿ ಇಜ್ಜಿ ಅಗಲಗವು ತೆರೆದೇ ಇಜ್ಜಿರ ಗುಣ ಜರ ಗುಣದ ವಿಷಯ ಗೊತ್ತಿದೆ. ಗೊತ್ತು ಚಕ್ನೆ ಪೋತಿನಿಂದ ಪನ್ಪಿ ಬೇರೆ ಮಾಯವಾದಿ ನಿರಾಕಾರವಾದಿ ನಿಗಳು ಮೀಟ್ ಆತು ಜರ ಮಾಯವಾದಿ ನಿರಾಕಾರವಾದಿ ನಗಲು ಬಂದಿನಿ ಕೃಷ್ಣೆಲ್ಲ ಈ ಮೂಜಿ ಗುಣಡಿದ್ದೆ ಕೃಷ್ಣೆಲ್ಲೆಡೆ ಬತ್ತೆ ಕೃಷ್ಣ ಸಹಿತೆ ಒಂದು ಮಾಯವಾದಿ ನಗಲು ಬಂದಿನಿ ಜನಕ್ಕೂ ಭೇಟಿ ಆತು ಜರ ಭೇಟಿ ಆಗ ಭೇಟಿ आवडित ನಿಗಳು ಮಾಯವಾದಿ ನಗಲೇನು ನಿರಾಕಾರ ನಿಗೂ 1 to 1 ಮುಕ್ತ ವಿಷಯಕ್ಕೂ ಬೋರ್ಡ್ ಅಬ ದಿಕ್ಕುವೇರು ಬೇತೆ ಬೇತೆ ನಮ್ಮನೆದ ಜನಗಳು ದಿಕ್ಕುವೇರು ಅಬ ಗೊತ್ತಾಗ 1 to 1 ಮನಾಗಿದ ಟ್ರೈನ್ ಮಾದ ಹೋಗ್ಬೇಕು ಮುಕ್ತ ವಿಷಯ ಒಂಜಿ 2 ಗಂಟೆ ಒರಿಯವರೆಗೆ ಬ್ರೀಚ್ ಮಮ್ಮ ಇಂಚಿನ ಸುಮಾರು ಜನ ಉಳ್ಳೇರು. ಆಕ್ಚುಲಿ ಪ್ರಭುಪಾದ್ ಮಮ್ಮಿನಿ ನಾಸ್ತಿಕನ ಕೃಷ್ಣ ಪ್ರಜ್ಞೆ ಕನೋಲಿಗೆ ನಾಸ್ತಿಕನ ದೇವ್ರು ನಮ್ಮ ದಿನ ಈ ಮಾಯವಾದಿ ನಿರಾಕಾರವಾದಿನ ಡೇಂಜರ್ ಕಂಟೆನ್ ಆಗಿ ಬಂದಾಗ ಎಂಚ ಒಂಜಿ ಟೇಬಲ್ ನಿಂದ ಉದಲ್ ತಿನ್ಪಿನಿ ಇದು ಉದಲ್ ತಿಂದಿತ್ತಂಡ ಬೊಕ್ಕ ನಮ್ಮ ಅಪ್ಪ ಇಮಿಡಿಯೇಟ್ ಆಗಿ ಮರ್ತು ಪಾಡಿಯಾಡ ದಾದ ನಮ್ಮ ಟೇಬಲ್ ಓರಿ ಉಂಟು ಇಜ ನಮ್ಮ ತೂವಂದೇನೆ ಒಂಜಿ 2 ವರ್ಷ ಇಂಚ ತೂನಾಗ ಇಡೀ ಉದಲ್ ತಿಂದು ಬೊಕ್ಕ ಇಂಚ ಮುಟ್ಟುನಾಗ ಕಟ್ಟಾಗ ಟೇಬಲ್ ಅಂಚೆನೆ ಮಾಯವಾದಿ ನಿರಾಕಾರವಾದಿನ ದಾದ ಬಂದಾಗ ಪೂರ್ತಿ ತಾರೆ ಉದಲ್ ತಿಂತನು ಅಂಚಾದು ಆಯನ ಡೇಂಜರ್ ಮಸ್ತ್ ಆಯ ಡೇಂಜರ್ ನಾಸ್ತಿಕ ಡೇಂಜರ್ ಅತ್ತಿಗೆ ಪ್ರಭುಪಾದ ಬಂದ್ಮೇಲೆ ಅಂಚ ಮುಕುಲ್ದಾದ ಬಂದ್ಮೇಲೆ ಬಂದಾಗ ಅಕ್ಲ ವಿಚಾರ ಭಗವಂತ ನಮ್ಮಲಕ್ಕ ನರಮನಿ ಭಗವಂತ ಎಲ್ಲ ಬತ್ತೆ ಈ ಮೂಜುಗು ನೋಡಿದ್ದೆ ದಯಬಣ್ಣಾಗ ನೆಕ್ಸ್ಟ್ ಬಿರೋಂಜಿ ಎಕ್ಸಾಂಪಲ್ ಬಂದೆ ಅವರಿಗೆ ಕಾಂಡ 7 ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು. ಬಸ್ ಸ್ಟ್ಯಾಂಡ್ ಹೋದು ಆಯ್ ಕಲ್ವೆ ಪಿಕ್ ಪಾಕೆಟ್ ಬೇಲೆ ನಾವು ಕಾಂಡೆ ಬೋದು ಏರನ್ನ ದಿಕ್ಬೇರೆ ಏರನ್ನ ಪರ್ಸ್ ಕಂಡ್ವೆ ಅಂಚೆ ಕಾಂಡ 7 ಹೋಗ್ಬೆ 7:40 ಅಂದಾಗ ಒರಿಗೆ ಬರ್ಬೆ ಅಂಜೆ ಮ್ಯಾಂದು ಪಿರೋರಿಯ ಕಲ್ವೆ ಬತ್ತೆ ಆಯ ಕಲ್ವೆ ಆಯಲ್ಲ ಅಂಚೆನೆ ತೋಪಿ ಆಕ್ಚುಲಿ ಪಿರೋರಿಯ ಬೈದಿನ ಕಲ್ವೆ ಆಯ್ತು ಅಂಡ್ ಇವೆ ಕಲ್ವೆ ಇವೆ ಅವೆಲ್ಲ ಕಲ್ವೆ ಬತ್ತೆ
ಅಂಚ ಈ ಮಾಯವಾದ ನಿರಾಕಾರವಾದ ನಕುಲು ಅಕುಲು ಈ ಮೂಜಿ ಗುಣ ಡೂಲ್ಲೇರು ಕೃಷ್ಣನ್ಲ ಆ ಗುಣದು ಕನ್ಪಿ ಇತ್ತ ಪ್ರಭುಪಾತ್ ಪಂಪಿನ ವಿಷಯ ಬಂದ ಇತ್ತ ಪ್ರಭುಪಾತ್ ಪಂಪಿನಿ ಏರು ಈ ಭಕ್ತಿ ಸೇವೆ ಮನ್ಪೆ ಆಯ ಗುಣದ ಅಂಚಿ ಬರ್ಬೇಕೆ ಪನ್ನಗ ಶುದ್ಧ ಸತ್ವ ಬರ್ಬೇಕು ఆయనే అంచి ಬಂದ ಕೃಷ್ಣ ಎಂಚ ಆಯ ಗುಣಡು ಮೂಜಿ ಗುಣಡು ಪ್ರಭುಪಾದ್ನ ಕ್ವಶನ್ ಎಂಚ ಪ್ರಭುಪಾದ್ ಬಾರಿ ಇಂಟೆಲಿಜೆಂಟ್ ಅದೇ ಏತು ಶೋಕುಡು ಪ್ರಭುಪಾದ್ ನಂಗೆ ಅರ್ಥ ಆಗ್ಲಿಲ್ಲ ಕೊಂಚಿ ಪ್ರಶ್ನೆ ಬಂದಿರ್ ತುಲೆ ಪ್ರಭುಪಾದ್ ಬಂದ್ಬಿನಿ ಏರು ಭಗವಂತನ ಭಕ್ತಿ ಸೇವೆ ಮನ್ಪೆ ಇದು ಬ್ರಹ್ಮಚಾರಿ ಅವಡು ಸನ್ಯಾಸ ಅವಡು ಗೃಹಸ್ಥ ಅವಡು ಏರ್ಲ ಅವಡು ವಾನಪ್ರಸ್ಥ ಅವಡು ಆಯ ಗುಣದ ಅಂಚಿ ಬರ್ಬೇಕು ಶುದ್ಧ ಸತ್ವ ಬರ್ಬೇಕು ಆಯ ಗುಣದ ಅಂಚಿ ಬಂದಾಗ ಕೃಷ್ಣ ಎಂಚ ಈ ಮೂಜಿ ಗುಣಡು ಸರಿಯಾ ದಾದಾ ಒಂದು ಬನ್ನಿ ಪ್ರಭುಪಾದ್ ಬಂದ ಸರಿಯಾ ಸರಿ ಪ್ರಭುಜಿ ಪ್ರಭು ಸರಿ ಪ್ರಭು ತುಲೆ ಪ್ರಭುಪಾದ್ ಐಕ್ ಬಂದ ಪ್ರಭುಪಾದ್ನ ಎಕ್ಸಾಂಪಲ್ ಮಾತ್ರ ನಮ್ಗೆ ನಮ್ಮ ಕರೆಕ್ಟ್ ಕೇವ್ ನೋಡು ದಾಬಣ್ಣಗ ಇಟ್ ಸಾಲಿಡ್ ಆನ್ಸರ್ ಉಂಟು ನಮ್ಮನ್ನು ಕನ್ವಿನ್ಸ್ ಮಾಡ್ಕೊಂಡ ಆನ್ಸರ್ ಉಂಟು ಅಂಚ ಪ್ರಭುಪಾದ್ ಬಂದ್ಬಿನಿ ಏರು ಭಗವಂತನ ಸೇವೆ ಮಾಡ್ಕೊ ಆಯ ಗುಣದ ಅಂಚಿ ಬರ್ಬೇಕೆ ಪಿರ ಭಗವಂತ ಎಂಚ ಗುಣಡಪ್ಪು ಭಗವಂತ ಗುಣಡಿಚ್ಚಿ ಅಂಚೆ ಒಂದು ಶ್ಲೋಕ ಅವೇ ಎಲ್ಲಾ ಸನ್ನಿವೇಶಗಳು ಲೋಪ ಮಾಡಿದ ಸಂಪೂರ್ಣ ಭಕ್ತಿಯಲ್ಲಿ ನಿರತನಾದವನು ಕೂಡಲೇ ಐಕ ಪ್ರಕೃತಿ ಗುಣಗಳನ್ನು ಮೀರುತ್ತಾನೆ ಏರು ಭಕ್ತಿ ಸೇವೆ ಮಾಡ್ಬೇ ಆ ಗುಣದ ಅಂಚಿ ಬರ್ಬೇಕು ಇತ್ತೆ ಏರಿಗೆ ಮಾತ ಈ ಮೂಜಿ ಗುಣರ್ದು ಅಂಚಿ ಬರೋಡು ಹೆಂಗ್ ಶುದ್ಧ ಸತ್ವ ಕೂಡ ಏರಿಗೆ ಮಾತ ಆಸೆ ಉಂಟು ಸರಿ ಕೃಷ್ಣ ಒಂದು ಪ್ರಭು ಪ್ರಭುಜಿ ಒಂದು ಪ್ರಭು ಅಂಚಾದ ನಮ್ಮ ಭಕ್ತಿ ಸೇವೆ ನಮ್ಮ ಗುಣರ್ದ ಅಂಚಿ ಬೋಡಾಣ ಭಕ್ತಿ ಸೇವೆ ಮಾಡ್ಬೋದು ಭಕ್ತಿ ಸೇವೆ ಅಂತ ಮಾತ್ರ ನಮ್ಮ ಗುಣರ್ದ ಅಂಚಿ ಬೋಬ ಶುದ್ಧ ಸತ್ವ ಬೋಲಿಜಿನ ಆಪಿಸು ಹೀಗೆ ಬ್ರಹ್ಮನಂತಕ್ಕೆ ಬರುತ್ತಾನೆ ಎಸ್ ಏರಿಗೆ ಹೋದರಿತ್ತೆ ಓಕೆ ಸುಮತಿ ರಮೇಶ್ ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭುಜಿ. ಈ ಕೃಷ್ಣ ಪ್ರಜ್ಞೆಯ ಆಂದೋಲನವು ನೇರವಾಗಿ ಆಧ್ಯಾತ್ಮಿಕ ವೇದಿಕೆಯನ್ನು ನೀಡುತ್ತದೆ. ಅದು ಒಳ್ಳೆತನದ ವಿಧಾನವಾಗಿದೆ. ಒಳ್ಳೆತನದ ಗುಣಮಟ್ಟವು ತಂತಾನೇ ಇರುತ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿರುವ ಯಾವುದೇ ವ್ಯಕ್ತಿಯು ಒಳ್ಳೆಯ ಗುಣ ಅಂದರೆ ಅವನು ಅಕ್ರಮ ಲೈಂಗಿಕ ಜೀವನದಲ್ಲಿ ತೊಡಗುವುದಿಲ್ಲ, ಅವನು ಧೂಮಪಾನ ಮಾಡುವುದಿಲ್ಲ ಅಥವಾ ಚಹಾ ಅಥವಾ ಕಾಫಿಯನ್ನು ಸಹ ಸೇವಿಸುವುದಿಲ್ಲ, ಅವನು ಯಾವುದೇ ನಿಷೇಧಿತ ಆಹಾರ ಪದಾರ್ಥಗಳನ್ನು ತಿನ್ನುವುದಿಲ್ಲ, ಅನಗತ್ಯವಾಗಿ ಜೂಜಾಟದಲ್ಲಿ ಭಾಗವಹಿಸುವುದಿಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ಎಲ್ಲಾ ಒಳ್ಳೆಯ ಗುಣಗಳು ಇವೆ. ಹರೇ ಕೃಷ್ಣ ಪ್ರಭುಜಿ. ವೇದಿಕೆ ಬಂತೆ ಆಧ್ಯಾತ್ಮಿಕ ವೇದಿಕೆ ಎಂಚ ಬನ್ನಾಗ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಜ್ಞಾನಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಇತ್ತೆ ಫಸ್ಟ್ ಅನ್ನಮಯ ಕೋಶ ಬನ್ನ ತಮೋ ಗುಣ. ಅನ್ನಮಯ ಕೋಶ ಆಯ್ಕೆ ಮೂಜಿ ಬೊಟ್ಟು ತಿಂದ ದಿಕ್ಕನ ಯಾವ ಪ್ರಾಣಿ ಲಾತೆ ಬನ್ನ ಓಲಂಚ ಪರಿದಿಕ್ಕನ ಯಾವ ತಮೋ ಗುಣ ಮಾತ ಬುಡ್ಚನೆ ತಿಂದ ದಿಕ್ಕನ. ನೆಕ್ಸ್ಟ್ ಪ್ರಾಣಮಯ ಕೋಶ ಬಂದಾಗ ರಜೋಗುಣ. ಆ ಇಂಚಿನ ಮನ ಗಡ್ಡೆ ಕಲ್ಪುವೆ ಎಡ್ಡೆ ಎಜುಕೇಶನ್ ಆದಾಗ ಎಡ್ಡೆ ಒಂಜಿ ಕೆಲಸ ದಿಕ್ಕುಂಡು. ಕೆಲಸ ದಿಕ್ಕಿ ಬೆಟ್ಟಿಗೆ ಇಲ್ಲದ ಒಂಜಿ ಎಡ್ಡೆ ಒಂಜಿ ಪೊದನು ತೂದು ಮದ್ವೆ ಮನ್ಪುವೆ. ಮದ್ವೆ ಆಯ್ ಬೆಟ್ಟಿಗೆ ಒಂಜಿ ಎಡ್ಡೆ ಕಾರ್ ತೆಪ್ಪುವೆ ಪೊರ್ಲುದ. ಒಂದ ಸಮಯ ಬುಡ್ದು ಪೊರ್ಲುದ ಒಂಜಿ ಇಲ್ಲು ಕಟ್ಟುವೆ ಲೋನ್ ಮಾತ ಬಂದದ್ದು ಮಗ ಮಾತ್ರ ಜನರು ಬರ್ಬೇಕು. ಶಬಾಷ್ ತೂಲೆ ಅರ್ನ ಮಗೆ ತೂಲೆ ಶಬಾಷ್ ಇಂಚ ಮನ್ಪೂಜಾರ ಜನ ಬಲು ನಿಗ ಮಾತ ಹೆಚ್ಚಿಂದ ಬಲು ಎಸ್ ಇಂಚ ಮನ್ಪೂಜಾರ. ಹರೇ ಕೃಷ್ಣ. ಭೌತಿಕ ಜಗತ್ತಿಡವೆ ಅಂಚ ಜನಗಳು ಬಂದ್ಬೇರು ಪನ್ನಗ ಅಹೋಧ್ವನಿ ಅಹೋರೂಪಂ. ಅಹೋಧ್ವನಿ ಅಹೋರೂಪಂ ಪನ್ನಗ ಪ್ರಭುಪಾದ ಬಂದ್ಬಿನಿ ಈ ಒಂಟೆ ಕತ್ತೆಗೆ ಬಂದ್ಬಿನಿಗೆ ಆ ಹಾ 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 ನಮ್ಮ ಇಲ್ಲಿ ಜೋಕ್ಲಿಗೆ ಇಲ್ಲಡಿ ಇಲ್ಲಿ ಬಾಲ್ಯತನ ಆ ಹಾ ಹಾ ಏತು ಕೊರ್ಲಿ ಆ ಹಾ ಹಾ ಬಂದ್ಬಾರ
ಬಾಲೆ ಮೊನಸ್ ಮನ್ ಬೇರಾನ ಅದ ದಬನಗ ಬಾಲೆ ಉಂಕುಜಿ ಅಪ್ಪಗ ದಾತನ ತೋಜಿಪವನು ಬಾಲೆಗೆ ಒಂದು ಮಂದದು ಆಹಾ ಅಂಜನೆ ಕತ್ತೆಗೆ ಒಂಟೆ ಬಂದ್ಬಿನಿಗೆ ಆಹಾ ಹಾ 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 ನಿನ್ನ ಸ್ವರ ಏತು ಶೋಕು ಆಹಾ ಹಾ ಆಕ್ಚುಲಿ ಕತ್ತೆದ ಸ್ವರ ಶೋಕೀಜಿ ಐಕ್ ಕತ್ತೆಗೆ ಅಂಚ ಬಂದಾಗ ಕತ್ತೆ ಇಮಿಡಿಯೇಟ್ ಒಂಟೆಗೆ ಬಂದ್ಬಿನಿಗೆ ಆಹಾ ಹಾ ಹಾ ಈ ಏತು ಪೊರ್ಲಿ ಆಹಾ ಹಾ ಐಕ್ ಅಹೋ ಧ್ವನಿ ಅಹೋ ರೂಪ ಕತ್ತೆ ಒಂಟೆನ ಬುಗಾರ್ನು ಒಂಟೆ ಕತ್ತೆನ ಬುಗಾರ್ನು ಅಂಜನೆ ಪ್ರಾಣಮಯ ಕೋಶ ಬಂದಾಗ ಜನಗಳು ಮಾತ್ರ ಎನ್ನ ಮಗೆ ಆಹಾ ಹಾ ಎನ್ನ ಮಗೆ ಆಹಾ ಹಾ ಒಂದು ಪ್ರಾಣಮಯ ಕೋಶ ಒಂದು ಮಲ್ಲ ಅಚೀವ್ಮೆಂಟ್ ಅದು ರಜೋಗುಣ ನೆಕ್ಸ್ಟ್ ಬರ್ತೀನಿ ಮನೋಮಯ ಕೋಶ ಒಂದು ಬಂದಾಗ ಸತ್ವಗುಣ ಐಟ್ ಸೈಂಟಿಸ್ಟ್ ನಕುಲು ಬೊಕ್ಕ ಕವಿ ನಕುಲು ಆಗ್ಲೇ ಮತ್ತ ಎಡ್ಡೆ ಮ್ಯೂಸಿಕ್ ನ ಅಭ್ಯಾಸ ಬೊಕ್ಕ ಬರೆಪಿನ ಅಭ್ಯಾಸ ಓದಿನ ಅಭ್ಯಾಸ ಒಂದು ಸತ್ವಗುಣ ಐದು ಮಿತ್ತು ಜ್ಞಾನಮಯ ಕೋಶ ಪನ್ನಗ ಸ್ಪಿರಿಚುವಲ್ ಪ್ಲಾಟ್ಫಾರ್ಮ್ ಸತ್ವಗುಣ ಮಿತ್ತು ನೆಕ್ಸ್ಟ್ ವಿಜ್ಞಾನಮಯ ಪನ್ನ ರಿಯಲೈಸ್ ಸೋಲ್ ಆನಂದಮಯ ಕೋಶ ಜ್ಞಾನ ವಿಜ್ಞಾನ ಅವರು ಜ್ಞಾನವನ್ನ ನಾಲೆಜ್ ವಿಜ್ಞಾನವನ್ನ ರಿಯಲೈಸೇಷನ್ ಆನಂದಮಯ ಕೋಶ ಅಂಚೆ ಪ್ರಭುಪಾದ ಬಂದ್ಬಿನಿ ಕೃಷ್ಣ ಪ್ರಜ್ಞೆ ಆಂದೋಲನ ನೇರವಾಗಿ ಆಧ್ಯಾತ್ಮಿಕ ವೇದಿಕೆ ಬಂದಾಗ ತೀರ್ಥರ್ದು ಓ ತಮೋಗುಣದ ನೆಕ್ಸ್ಟ್ ರಜೋಗುಣ ನೆಕ್ಸ್ಟ್ ಸತ್ವಗುಣ ನೆಕ್ಸ್ಟ್ ಶುದ್ಧ ಸತ್ವಾದ ನೆಕ್ಸ್ಟ್ ಆಧ್ಯಾತ್ಮಿಕ ವೇದಿಕೆ ಇಡೇ ಕೊಂಪಿನ ಕೆಲಸ ಮಾಡ್ಕೊಂಡು ಅಂಚ ನಿಗುಲು ತಮೋಗುಣ ಇತ್ತನಲ್ಲ ಈ ಕೃಷ್ಣ ಪ್ರಜ್ಞೆ ಮಂತೊಂದು ಇಮಿಡಿಯೇಟ್ ನಿಗುಲು ಅಡ್ವಾನ್ಸ್ ಆಪರ್ ಈ ಲೆವೆಲ್ಗೂ ಹೋಗ್ಬಾರ ಅದು ಒಳ್ಳೆಯದಾದ ವಿಧಾನವಾಗಿದೆ. ಒಳ್ಳೆಯ ಗುಣ ತಂತಾನೆ ಇರುತ್ತದೆ. ಕೃಷ್ಣ ಪ್ರಜ್ಞೆ ಇರುವ ಯಾವುದೇ ವ್ಯಕ್ತಿ ಒಳ್ಳೆಯ ಗುಣ ಅಂದರೆ ಅವನು ಪನಗಾಯ ಬೊಡಿದೆತ್ತನ ಬಾಕಲೊಟ್ಟಿಗೆ ಒಂದು ಪೂಜೆ ಬೊಕ್ಕ ಧೂಮಪಾನ ಒಂದು ಪೂಜೆ ಟೀ ಕಾಫಿಲ ಬರ್ ಪೂಜೆ ಬೊಕ್ಕ ಬೊಡ್ಚೆನ್ನ ಊರ ತಿನ್ ಪೂಜೆ ಬೊಕ್ಕ ಒಂದು ಲವನ್ ಪೂಜೆ ಜೂಜಾಟ ಗ್ಯಾಮ್ಲಿನ್ ಲವನ್ ಪೂಜೆ. Yes, next Sundar Shetty. Yes, Hare Krishna. Sundar Shetty. Odule. Sundar Shetty. Yes, Hare Krishna. Sundar Shetty. Ija. Okay, next. Anita. ಹರೇ ಕೃಷ್ಣ ಪ್ರಭುಜಿ. ಹೌದು. ಓದ್ಲತ್ತೆ. ಓಜೋನಿದ್ದಿ. ಹಾ? ಬರೀತೀನ. ತೋಜ್. ಚಾ. ಓಕೆ. ನೆಕ್ಸ್ಟ್ ವಸಂತಿ ಪೂಜಾರಿ ಓದುಲೆ. ಹರೇ ಕೃಷ್ಣ ಪ್ರಭುಜಿ. ಈಗಿನ ಮಾನವ ನಾಗರಿಕತೆಯಂತೂ ರಜೋಗುಣ ತಮೋಗುಣಗಳಿಂದ ತುಂಬಿ ಕೆಳ ನೆಲೆಗಿಳಿದು ದಾರಿ ತಪ್ಪಿದೆ. ಇದೊಂದು ಬಹು ಅಪಾಯಕಾರಿಯಾದ ಯುಗ. ಮಾನವ ಕುಲವನ್ನು ದೊಡ್ಡ ವಿಪತ್ತಿನಿಂದ ಉಳಿಸಲು ಅತ್ಯಂತ ಸುಲಭವಾದ ಪ್ರಕ್ರಿಯೆಯಾದ ಕೃಷ್ಣ ಪ್ರಜ್ಞೆಯನ್ನು ಲಭ್ಯ ಮಾಡಿಕೊಡಲು ಎಲ್ಲ ರಾಷ್ಟ್ರಗಳು ಎಚ್ಚರಿಕೆ ವಹಿಸಬೇಕು. ಹರೇ ಕೃಷ್ಣ ಪ್ರಭು. ಎಕ್ಸಾಂಪಲ್ ಬಂಡೆ ಎಕ್ಸಾಂಪಲ್ ಇಂಚಿನ ಬಂದಾಗ ಪ್ರಪೋಸ್ ಬಂದಿನಿ ಯು ಆರ್ ಸೇವ್ಡ್ ಫ್ರಮ್ ದಿ ಗ್ರೇಟೆಸ್ಟ್ ಡೇಂಜರ್. ಐಕೆ ಶಿಷ್ಯಗೆ ಪ್ರಪೋಸ್ ವಾಟ್ ಡೇಂಜರ್ ಐಕೆ ಪ್ರಪೋಸ್ ಬಂದಿನಿ ಯು ಆರ್ ಸೇವ್ಡ್ ಫ್ರಮ್ ಬಿಕಮಿಂಗ್ ಅನಿಮಲ್ ಇನ್ ನೆಕ್ಸ್ಟ್ ಲೈಫ್. At least you have guarantee that you will not become animal. Pannaga ಪ್ರಾಣಿ ಆಪಿನ ಹಿಡಿದು ತತ್ವದ ಐಕೆ ಪ್ರಭುಪಾದ ಇಡೀ ವರ್ಲ್ಡ್ ಜನಗಳು ಕೃಷ್ಣ ಬಗ್ಗೆ ಒಂದು ಅಕುಲು ಪ್ರಾಣಿ ಅಕುಲು ಪ್ರಾಣಿ ಆಪಾರ ಅಂದು ಪ್ರಭುಪಾದ ಮಾತಾಡ ನೆಕ್ಸ್ಟ್ ಲೈಫ್ ಪ್ರಾಣಿ ಆಪ ತಗೊಂಡಾಗ ಜನಗಳು ರಜೋಗುಣ ತಮ್ಮ ನೋಡೋದು 99.9% ಪ್ರಭುಪಾದ ಬಿನ್ ತಗೊಂಡಾಗ ಪ್ರಭುಪಾದನ ಬಾಯಿಗಾದವತ್ ನಾವು ವೇದ ವ್ಯಾಖ್ಯೆ ಭಗವಂತೆ ಪ್ರಭುಪಾದನ ಬಾಯಿಗೆ ಬತ್ತಿನೇ ನೋವಿಲ್ಲ ಮನ್ಪಂದೆ ಗುಳೂಜೆ ವಂಚನೆ ಆಪ ಅಂದ್ರೆ ಏರು ಮಾತ ಕೃಷ್ಣ ಬಗ್ಗೆ ಆಯ್ ಬಚಾವ್ ಏಜಿನ ಅಭಿವಂತಲೆ ಬಹು ಅಪಾಯಕಾರಿ ಯುಗ ಕಲಿಯುಗ ಅಪಾಯಕಾರಿಗೆ
ಮಾನವ ಕುಲವನ್ನು ದೊಡ್ಡ ವಿಪತ್ತಿನಿಂದ ಉಳಿಸಿಕೊಳ್ಳುವ ಅತ್ಯಂತ ಸುಲಭವಾದ ಪ್ರಕ್ರಿಯೆ ಅಂದ್ರೆ ಕೃಷ್ಣ ಪ್ರಜ್ಞೆ. ಎಲ್ಲ ರಾಷ್ಟ್ರಗಳು ಎಚ್ಚರಿಕೆ ವಹಿಸಬೇಕು. ನಿಮಿಷ. ಓಕೆ, ಶ್ರೀಲೇಖಾ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಒಳ್ಳೆಯತನದ ಪ್ರಕ್ರಿಯೆಯನ್ನು ಅಭಿವೃದ್ಧಿಪಡಿಸುವ ಶಿಕ್ಷಣ. ಜನರಿಗೆ ನಿಜವಾದ ಜ್ಞಾನದ ಶಿಕ್ಷಣ ಇಲ್ಲದಿರುವುದರಿಂದ ಅವರು ಬೇಜವಾಬ್ದಾರಿಯಾಗುತ್ತಾರೆ. ಈ ಬೇಜವಾಬ್ದಾರಿಯನ್ನು ನಿಲ್ಲಿಸಲು ಸಾಮಾನ್ಯ ಜನರ ಒಳ್ಳೆಯತನದ ವಿಧಾನವನ್ನು ಅಭಿವೃದ್ಧಿಪಡಿಸುವ ಶಿಕ್ಷಣವು ಇರಬೇಕು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಶಿಕ್ಷಣ ಬೋರ್ಡ್ ಶಿಕ್ಷಣ ಬಂದಾಗ ಇದು ಒಂದು ನಾಲೆಜ್, ಇದು ನಮ್ಮ ಭಕ್ತಿಶಾಸ್ತ್ರ ಒಂದು ಶಿಕ್ಷಣ ಹೆಚ್ಚಿನ ಗೊತ್ತಾದ ಹೆಂಚಿನದಾದ ಸರಿ ಹೆಚ್ಚಿನದಾತ್ಮ ಶಿಕ್ಷಣ ಇತ್ತು ನಂಗೆ ಗೊತ್ತಾಗ ನಿಜ ನಂಗೆ ಇಂಚೆ ಗೊತ್ತಾಗಬೇಕು, ನಿಜ ನಂಗೆ ಗೊತ್ತಾಗ ನಮ್ಮಲ್ಲ ಅಂಚೆನೆ ಕುರಿಗಳು ಸರ್ ಕುರಿಗಳು ಮಾತಾಡಿ ನಮ್ಮಲ್ಲ ಕೋಪ ರ್ಯಾಟ್ ರೇಸ್. ಪೀಪಲ್ ಆರ್ ಇನ್ ರ್ಯಾಟ್ ರೇಸ್. ಈಗ ಮೆಟೀರಿಯಲ್ ವರ್ಲ್ಡ್ ಮೀನ್ಸ್ ಪೀಪಲ್ ಆರ್ ಇನ್ ರ್ಯಾಟ್ ರೇಸ್. ಆರು ಮಂದಿ ಜ್ಞಾನ ಇಚ್ಚು ಜ್ಞಾನ ಬಂದಾಗ ಶಾಲೆ ಕಾಲೇಜ್ ದಿಕ್ಕುಜಿ ಒಂದು ಅಂಚಾದ ಭಕ್ತಿಶಾಸ್ತ್ರ ಕ್ಲಾಸ್ ನಂಗೆ ಈ ಜ್ಞಾನ ದಿಕ್ಕಂಡು ಓಕೆ. ನಿಮ್ಗೆ ಸ್ವಲ್ಪ ಸಾಮಾನ್ಯ ಜನರಿಗೆ ಒಳ್ಳೆದಾದ ವಿಧಾನ ಅಭಿವೃದ್ಧಿಪಡಿಸುವ ಶಿಕ್ಷಣ ಇರಬೇಕು. ಓಕೆ, ಎಸ್. ನೆಕ್ಸ್ಟ್ ಶಾಲಿನಿ ಪೂಜಾರಿ. ಎಸ್, ಹರೇ ಕೃಷ್ಣ. ಓದ್ಲಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಒಳ್ಳೆತನದ ಪ್ರಕ್ರಿಯೆಯನ್ನು ಅಭಿವೃದ್ಧಿಪಡಿಸುವ ಶಿಕ್ಷಣ. ಜನರಲ್ಲಿ ಬಹುಸಂಖ್ಯಾತರು ಸುಖವಾಗಿ ಅಭಿವೃದ್ಧಿ ಸ್ಥಿತಿಯಲ್ಲಿ ಇಲ್ಲದಿದ್ದವರು ಜನತೆಯ ಒಂದು ಭಾಗ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಸತ್ವಗುಣದಲ್ಲಿ ಅಚಲರಾದರೆ ಇಡೀ ಪ್ರಪಂಚದಲ್ಲಿ ಶಾಂತಿ ಸಮೃದ್ಧಿಗಳು ಸಾಧ್ಯವಾಗಬಹುದು. ಹರೇ ಕೃಷ್ಣ ಪ್ರಭುಜಿ. ಪ್ರಭುಪಾದ ಪ್ರಭುಪಾದ 1 minute. Even 1%, not even 1%, less than 1%, if they become Krishna consciousness, then whole world will be saved. Prabhupada 1 minute. Idi Vishwa Seva Henchina only first 1% ಬಂದ Prabhupada. Not even 1%, less than 1%. Some people, if they become Krishna consciousness, then whole world will be saved. Ora ಕೊಂಚ ಪಿರೋಜಾನ ಎಕ್ಸಾಂಪಲ್ ಒಂದು ಬಾಂಬೆಡ್ ಪಂಡಾಲ್ ಪ್ರೋಗ್ರಾಮ್ 1971 ಆ ಟೈಮ್ ಅಂಚ 10,000 ಜನ ಬರ್ಪೇರು ಪ್ರೋಗ್ರಾಮ್. 10,000 ಜನ ಬರ್ಪೇರು. ಲಾಸ್ಟ್ಗೆ ಪ್ರಭುಪಾದನ ಶಿಷ್ಯ ಪ್ರಭುಪಾದ ಬಂದಿನಿ. ಪ್ರಭುಪಾದ 10,000 ಜನ ಬೈದೇರು, 7 ಜನ ನೆಟ್ಟು ಕೃಷ್ಣ ಬಗ್ಗೆ ತಗೊಂಡು ಪ್ರಭುಪಾದ ಬಂದಿನಿ. ಒರಿಯೇ ಸೀರಿಯಸ್ ಆಗಿ ತಗೊಂಡೆ. ಒರಿಯೇ ನಂಗೆ ಕ್ವಾಂಟಿಟಿ ಬೋರ್ಡ್ಸ್, ನಂಗೆ ಕ್ವಾಲಿಟಿ ಬೋರ್ಡ್. ಒರಿಯೇ ಅಂಜಮೂಲು ಜನರಲ್ಲಿ ಬಹುಸಂಖ್ಯಾತ ಸುಖವಾಗಿ ಅಭಿವೃದ್ಧಿಯಲ್ಲಿ ಇಲ್ಲದಿದ್ದರು ಜನತೆಯ ಒಂದು ಭಾಗ ಕೃಷ್ಣ ಬಗ್ಗೆ ತೊಂಡ ಹೆಂಚಿನ ಇಡೀ ಪ್ರಪಂಚದ ಶಾಂತಿ ಸಮೃದ್ಧಿಗಳು ಸಾಧ್ಯವಾಗುವುದು. ಒಂದ್ಸತಿ ಒಂದು ಶಿಷ್ಯಗೆ ಪ್ರಭುಪಾದ ಈ ಕಲಿಯುಗನು ಮಾತ ಬೊರ್ಚಂದಿನ ಕುಲು ಆಂಡಲ ಭಗವಂತ ಟೈಮ್ಗೆ ಬರ್ಸ ಟೈಮ್ ಸರಿಯಾದ ದೊಂಬು ಬೊಕ್ಕ ಈ ನಂಗೆ ತಿಂದ ಬೋಡಿತಿನ ಕೃಷಿ ದವಸ ಧಾನ್ಯ ಬೊಕ್ಕ ವೆಜಿಟೇಬಲ್ಸ್ ಫ್ರೂಟ್ಸ್ ಬೊಕ್ಕ ಬೇರ್ ಮಿಲ್ಕ್ ಪ್ರಾಡಕ್ಟ್ಸ್ ಒಂದೊಂದು ಮಾತ ಭಗವಂತ ಬೋಡಲ್ಲಿ ದಾರಿ ಮಾತೆಲ್ಲ ಬೊರ್ಚಂದಿನಗಳು. ಐ ಪ್ರೊಬಬಿನಿ there are some people who are devotee of the Lord. Because of those people, Krishna is supplying for all. ಇಂಚಿಂತ ಶುದ್ಧ ಭಕ್ತಿಯರು ಇತ್ತಿನೇರ್ದವರ ಬಾಕಿ ದಕ್ಕಲೆ ಮತ್ತೆ ಭಗವಂತ ಸಪ್ಲೈ ಮಾಡ್ತಾನೆ. ಫಿರೋಜ್ ಎಕ್ಸಾಂಪಲ್ ಅವರ ಮಲ್ಲ ಒಂಜಿ ಸಂಕೀರ್ತನಾನಾಗ ಒರಿ ಶಿಷ್ಯ ಪ್ರಭುಪಾದರಿಕೆಯನ್ನು ಪ್ರಭುಪಾದ ಇದು ಮಲ್ಲ ಸಂಕೀರ್ತನ ಅವನೊಂದು ನೆಟ್ ಮಾತೆಗಳ ಬೆನಿಫಿಟ್ ಏನ್ ಜೊತೆ ಐಕ್ ಪ್ರಭುಪಾದ 1 minute. In this Sankirtan, suppose 1,000 people are there. 1 person, if he is seriously chanting,
all benefit will get, all will get same benefit. ತನಗೆ 1,000 ಜನ ಒರಿಯೇ ಸೀರಿಯಸ್ ಆಗಿ ಸಂಕೀರ್ತನ ಬಂದಲ್ಲೇ ಭಗವಂತೆ ಒರಿಯನ ಗೋಪಿನಿಗೆ ಮಾತ್ರ ಬೆನಿಫಿಟ್ ಕೊಡ್ಬೇಕು ಲಾಭ ಅಂಚಾದ ಇದು ನಮ್ಮ ಪ್ರಕಾರ ಎಂಚಾದ ಇಡೀ ಮಾತೆಲ್ಲ ಕೃಷ್ಣ ಬಗ್ಗೆ ಅಂತ ನೋಡು ಎಡ್ಡ ವಿಚಾರ ಅಂಡ ಕಲಿಯುಗೂಡ ಪೂಜೆ ಕಷ್ಟ ಅಂಡ ಒಂಜಿ ಸೆಗ್ಮೆಂಟ್ಗೆ ತೊಂಡ ಯಾವನಿಗೆ ನನಗೆ ಆಯ್ಬೇಕ ಇದು ಲೈಕ್ ಭಕ್ತಿ ಶಾಸ್ತ್ರಿ ಮಸ್ತ್ ಏತು 300 ಜನ 400 ಜನ ಎನ್ನ ಕ್ಲಾಸ್ 400 ಜನ ಬರ್ಬೇಡಿ ಯಾನು ಗ್ರೇಟ್ ಅಗತ್ಯ ಜಿಲ್ಲೆ 18 ಜನ ಸೀರಿಯಸ್ ಆದ ಬತ್ತಿನಗಳು ಯಾವ ಒಂದು 18 ಜನ ಬಾಕಿದಾಗಲೇನು ಸೀರಿಯಸ್ ಮಾಡ್ಬೋದು ಅಂಚಾದ ನಂಗೆ ಕ್ವಾಂಟಿಟಿ ಬೋರ್ಡ್ಸ್ ನಂಗೆ ಕ್ವಾಲಿಟಿ ಬೋರ್ಡ್ ಜನಕ್ಲೆ ಬತ್ತಿನಕ್ಲೆ ಅರ್ಥ ಅವರು ಒಂದು 400 ಜನ ಅಹೋಧ್ವನಿ ಅಹೋರೂಪಂ ಅಹೋಧ್ವನಿ ಅಹೋರೂಪಂ ಅಂದಾಗ ಕ್ಲಾಸ್ ಮನ್ಪುನ ಅಕ್ಲೇನ್ ಬುಗಾರ್ನು ಅಕ್ಲು ಆಯನ್ ಬುಗಾರ್ನು ಒಂದು ಮಂದಿ ದಾದ ನಮ್ಮ ಒಂದು ಅಕ್ಲೇನ್ ಮಕ್ಲೇನ್ ಬುಗರ್ದೇ ಇದೆ ಬೈದಿನ ಪ್ಲಾಟ್ಫಾರ್ಮ್ ನಮ್ಮ ಬೈದಿನಿ ಭಗವಂತನ್ ಬುಗಾರ್ರೆ ಪ್ರಭುಪಾದ್ ಬಂದ್ಬಿನಿ ಕೃಷ್ಣ ಪ್ರಜ್ಞೆ ಬಂದಾಗ ಯು ಹ್ಯಾವ್ ಟು ಪ್ಲೀಸ್ ಕೃಷ್ಣ ಭಗವಂತನ್ ಬುಗಾರ್ರೆ ಅಂಚೆ ಒಂದು ಭಕ್ತಿಶಾಸ್ತ್ರಿ ಪ್ಲಾಟ್ಫಾರ್ಮ್ ಎಂಚಿನ ಬಂದಾಗ ಪ್ರತಿಯೊರಿಯಾಗಲ ಭಗವಂತನ ಗ್ರೇಟ್ನೆಸ್ ಗೊತ್ತಾಗ್ಬಿಡು ಬೊಕ್ಕ ನಮ್ಮ ಸ್ಟಾರ್ಟ್ ಮಾಡ್ಬೋ ಭಗವಂತನ ಬುಗಾರ್ರೆ ಸ್ಟಾರ್ಟ್ ಮಾಡ್ಬೋ ಏಪ ನಮ್ಮ ಭಗವಂತನ ಬುಗಾರ್ರೆ ಸ್ಟಾರ್ಟ್ ಮಾಡ್ಬೋ ನಮ್ಮ ಲೈಫ್ ಸಕ್ಸೆಸ್ ನಮ್ಮ ಪಾಸ್ ಓಕೆ ಹರೇ ಕೃಷ್ಣ ಪಾಠ 1 ಉದ್ದೇಶಗಳು ತಿಳುವಳಿಕೆ ಭಗವದ್ಗೀತೆ ಅಧ್ಯಾಯ 13 ಮತ್ತು 14 ಅವಲೋಕನವನ್ನು ಪ್ರಸ್ತುತಪಡಿಸಲಾಯಿತು. ಉಪದೇಶ ವಿಷಯ ಭಗವದ್ಗೀತೆ 13.20-23 ಉಲ್ಲೇಖಿಸಿ ಪ್ರಕೃತಿಯ ವಿಧಾನಗಳಲ್ಲಿ ಜೀವಿಗಳ ಜಟಿಲತೆಯನ್ನು ವಿವರಿಸಲಾಯಿತು. ಭಗವದ್ಗೀತೆ ಅಧ್ಯಾಯ 14 ಶ್ಲೋಕಗಳು ಮತ್ತು ಭಾವಾರ್ಥಗಳನ್ನು ಉಲ್ಲೇಖಿಸಿ ಜೀವಾತ್ಮನ ಮೇಲೆ ಪ್ರಕೃತಿಯ 3 ಗುಣಗಳ ಸ್ಥಿತಿಗತಿಯ ಅವಲೋಕನವನ್ನು ಪ್ರಸ್ತುತಪಡಿಸಲಾಯಿತು. ಭಗವದ್ಗೀತೆ 14.26 ಉಲ್ಲೇಖಿಸಿ ಗುಣತ್ರಯಗಳನ್ನು ಹೇಗೆ ಮೀರುವುದೆಂದು ಚರ್ಚಿಸಲಾಯಿತು. ವೈಯಕ್ತಿಕ ವಿಷಯ ಭಗವದ್ಗೀತೆ 14 ದಾದಮಂದ ನಮ್ಮ ಕಲಿತ ಬಂಪಿನ ಮೂಲುಂಡು. ಭಗವದ್ಗೀತೆ 14ನೇ ಅಧ್ಯಾಯವನ್ನು ಉಲ್ಲೇಖಿಸಿ ನಾವು ವೈಯಕ್ತಿಕವಾಗಿ ಭಾವೋದ್ರೇಕ ಮತ್ತು ಅಜ್ಞಾನದ ವಿಧಾನಗಳಿಂದ ಪ್ರಭಾವಿತರಾಗಿದ್ದೇವೆ ಎಂದು ಗುರುತಿಸಲಾಗಿದೆ. ನಾವು ಒಳ್ಳೆಯದನದ ವಿಧಾನವನ್ನು ಅಭಿವೃದ್ಧಿಪಡಿಸಬಹುದಾದ ಪ್ರಾಯೋಗಿಕ ವಿಧಾನವನ್ನು ಪಟ್ಟಿ ಮಾಡಲಾಗಿದೆ. ಕನ್ನಗ ರಜೋಗುಣ ತಮೋಗುಣ ಎಂಚ ಪಿದೆ ಬರ್ಪಿನಿ ಎಂಚ ಸತ್ವಗುಣ ಬರ್ಪಿನಿ ಮಾತ ಆಡ ಗುಣ ಮತ್ತು ಧ್ಯೇಯ ಪ್ರಭುಪಾದರ ಭಾವಾರ್ಥದಿಂದ 14ನೇ ಅಧ್ಯಾಯದವರೆಗೆ ಅವರ ಧ್ಯೇಯವನ್ನು ಪ್ರತಿನಿಧಿಸುವ ಚರ್ಚೆಯನ್ನು ಹೇಳಿಕೆಗಳು. ಎಸ್ ಏರಿಗೆ ಹೋದರೆ ಓಕೆ ಪ್ರಮೀಳಾ ಮೋಹನ್ ಹರೇ ಕೃಷ್ಣ ಹೌದ್ಲೆ. ಹರೇ ಕೃಷ್ಣ ಪ್ರಭು. ಈ ಜ್ಞಾನದ ಅರಿವಿನಿಂದ ಅನೇಕ ಮಂದಿ ಮಹರ್ಷಿಗಳು ಪರಿಪೂರ್ಣತೆಯನ್ನು ಸಾಧಿಸಿ ದಿವ್ಯ ಲೋಕಕ್ಕೆ ಹೋಗಿದ್ದಾರೆ. ಪ್ರಭುವು ಈಗ ಅದೇ ಜ್ಞಾನವನ್ನು ಇನ್ನೂ ಉತ್ತಮ ರೀತಿಯಲ್ಲಿ ವಿವರಿಸುತ್ತಾನೆ. ಈ ಜ್ಞಾನವು ಇದುವರೆಗೆ ವಿವರಿಸಿದ ಎಲ್ಲಾ ಜ್ಞಾನದ ಪ್ರಕ್ರಿಯೆಗಳಿಗಿಂತ ಅತ್ಯಂತ ಶ್ರೇಷ್ಠವಾದದ್ದು. ಇದನ್ನು ತಿಳಿದುಕೊಂಡು ಅನೇಕ ಮಂದಿ ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ. ಹೀಗೆ ಈ 14ನೇ ಅಧ್ಯಾಯವನ್ನು ಅರ್ಥ ಮಾಡಿಕೊಂಡವನು ಪರಿಪೂರ್ಣತೆಯನ್ನು ಸಾಧಿಸುತ್ತಾನೆ ಎಂದು ನಿರೀಕ್ಷಿಸಲಾಗಿದೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಪನಗ ಋಷಭದೇವಗ 100 ಜೋಕುಲು ಐಟ್ ಒರ್ಮ ಜನ ಅಗುಲ್ಲದ ಮಂತೇರು ಈ ಜ್ಞಾನ ಪಡೆದು ಅಗು ಎಲಿವೇಟ್ ಆಗ್ತಾರೆ 5th ಕ್ಯಾಂಟೋ ಋಷಭದೇವ ಮೂಲವೇನು ಬಂದ್ಮೇಲೆ ಅನೇಕ ಮಂದಿ ಮಹರ್ಷಿಗಳು ಪರಿಪೂರ್ಣ ಸಾಧಿಸಿ ದಿವ್ಯ ಲೋಕಕ್ಕೆ ಹೋಗಿದ್ದಾರೆ. ಇನ್ನು ಉತ್ತಮ ರೀತಿಯಲ್ಲಿ ವಿವರಿಸ್ತಾನೆ. ಆಲ್ರೆಡಿ 13ನೇ ಅಧ್ಯಾಯ ಭಗವಂತ ಬಂದೆ, 14ನೇ ಅಧ್ಯಾಯ ತೀರಾ ಜಾಸ್ತಿ ಎಲ್ಲ ಜ್ಞಾನ ಪ್ರಜ್ಞೆಯಿಂದ ಅತ್ಯಂತ ಶ್ರೇಷ್ಠವಾದದ್ದು. ಇದನ್ನು ತಿಳಿದುಕೊಂಡು ಅನೇಕ ಮಂದಿ ಪರಿಪೂರ್ಣತೆ ಸಾಧಿಸಿದ್ದಾರೆ. ಕಾಕುಲ್ಮಾದ ಪರಮಹಂಸೆ ಏರು ಋಷಭದೇವನ ಜೋಗುಲು ಅವು ಒರ್ಮ ಜನ ಮಹರ್ಷಿನ ಹೀಗೆ 14 ಅಧ್ಯಾಯವನ್ನು ಅರ್ಥ ಮಾಡಿಕೊಂಡವನು ಪರಿಪೂರ್ಣತೆಯನ್ನು ಸಾಧಿಸಲು ನಿರೀಕ್ಷಿಸಲಾಗಿದೆ. ಜೇರು 14ನೇ ಚಾಪ್ಟರ್ನ ಅರ್ಥ ಮಾಡ್ಕುವೆ ಆಗಿ ಪರ್ಫೆಕ್ಷನ್ ತಿಕ್ಕೊಂಡೆ ನವಯೋಗೇಂದ್ರ ಒರ್ಮ ಜನ ಋಷಭದೇವನ
जोग नवयोगेंद्र यस श्रील प्रभुपाद की जय हरे कृष्ण ಎಸ್ ಹರೇ ಕೃಷ್ಣ ಏನೋ ಪ್ರಶ್ನೆ ಇತ್ತಲ್ಲ ಚೇನೋಲಿ ಒಂದು ನಿಮಿಷ ಎಸ್ ಏನೋ ಪ್ರಶ್ನೆ ಉಂಡ तुले ಎಂಜಮನ್ನಗ ಶ್ರೀಲಕ್ಷ್ಮಿ ಮಾತಾಜಿಗೆ ಒಂದು ಸಮಯ ಮನ್ಪರ ಒಂದು ಕ್ಲಾಸ್ ನನಗ ಇಲ್ಲಡನ್ನ ಚುರರಿಗೆ ಪಪ್ಪ ಮಾತ ಕೃಷ್ಣ ಪ್ರಜ್ಞೆ ಮಾತ ಮನ್ಪೋಜ್ ಬನ್ನೋಲ್ಲರಿಗೆ ಜೊತೆ ಇಲ್ಲಡುಲ್ಲೇರು ಜೊತೆ ಒಂದು ಸಮಯ ತೂಕ ಏಪ ಒಂದು ಸಮಯ ಸರಿಯಾವು दादा मनाग जनगुल माता मस्त जन पनपेर ಎಂಚಿನ ಏರ್ಲ ಕೃಷ್ಣ ಕೊಂಡಿದ್ದ ತೊಂಡ ಈಗ ಎಂಕ್ಲ ಅಂಚನೆ ಎನ್ನ ಇಲ್ಲಡ್ಲ ಮಾತೆಲ್ಲ ಕೃಷ್ಣ ತೊಂದಾಗ ಅದು ತೊಂದ ಸ್ಟಾರ್ಟಿಂಗ್ ನಾನು ಅವನಿ ಲೆವೆಲ್ ಅಂಚೆ ಬತ್ತಾಯ ಒಕ್ಕರಂಕ ಸಪೋರ್ಟ್ ಉಂಡ್ಬೇರು ಸ್ಟಾರ್ಟಿಂಗ್ ಸ್ಟೇಜ್ ಅರ್ನೇತ ಜಸ್ಟ್ ಕಾಲೇಜ್ ಆಯ್ನಂತೆ ಒಂಚೂರು ಇಲ್ಲದಕ್ಕೆ ಒಂಚೂರು ಇಚ್ಛೆ ಇಚ್ಛ ಅಂದ ಸರಿಯಾವ ಅಂಚ 6 ಬರ್ತಿನೇಟ ಯಾನ್ ಮನ್ಪೆ ಕ್ಲಾಸ್ Hare Krishna. Okay. Attendance link ಪಾಡ್ದದ ಓಕೆ ಒಂದು ನಿಮಿಷ ಎಸ್ ಅಟೆಂಡೆನ್ಸ್ ಲಿಂಕ್ ಪಾಡ್ದಾರತ ಮಾತಾಜಿ ಸುಕನ್ಯಾ ಮಾತಾಜಿ ಹಾಗೆ ಪ್ರಭು ಏನಾದ್ರು ಪ್ರಶ್ನೆ ಉಂಟಾ ಪ್ರಭು ಅವು ಅಕ್ಲ ಪುದರಿನೇ ನವಯೋಗಿ ನವಯೋಗೇಂದ್ರಾಸ್ ಋಷಭದೇವ ಯೋಗೇಂದ್ರ ಜೋಗುರು ಐಟು ವರ್ಮ ಜನ ನವಯೋಗೇಂದ್ರಾಸ್ ಓಕೆ ಥ್ಯಾಂಕ್ ಯು हरे कृष्ण प्रभु जी हरे ओ कृष्ण एन म्यूट अनम्यूट आईने जो हाँ? वो दे रहा हाँ मल्ले जी अनम्यूट आई नेक्स्ट हरे ఇక్కడ పోతారు జాబ్ अरे ఇక్కడ పోతే ಯಾವ ಸ್ಕ್ರೀನ್ हाँ ಡಿಸ್ಟರ್ಬೆನ್ಸ್ ಉಂಟು ಅವು ಎಕಡೆ ಇನ್ನ ಉಂದೆತ್ತ ನೆಟ್ವರ್ಕ್ ದ ಪ್ರಾಬ್ಲಮ್ ಇತ್ತಂತ ತೋಜುಡು ಅವು ಬರೇತಿನ ತೋಜೊಂದು ಇತ್ತಜಿ ಹಾ ಅದೇ ಕೊಂచెం एग्जांपल बनता है आने दाने पे लिखे खाने वालों का नाम ಎಂಜಪ ನಾ ಒಂದ್ಸತಿ ದಾದಾ ಒಂದು ಬಾಂಬೆ ಆತಿನ ಜೂಟ್ ಆಯ್ನ ಗಡಗಟನೆ ಇನ್ನೊಂಜಿ ಕ್ಲೋಸ್ ಡಿವೋಟಿ ಫ್ರೆಂಡ್ ಉಳ್ಳೇರು ಆರ್ಪಂತಿನ ಒಂದ್ಸತಿ ದಾದನ್ ಪನ್ನಾಗ ಒಂಜಿ ಸೀನಿಯರ್ ಡಿವೋಟಿ ಎಂಜಪ ನಾ ಜೂಟ್ ಮಾತಾಯ್ತು ಒರಿಯಾಗ ಮಾತೆಲ್ಲ ಪ್ರೋಗ್ರಾಮ್ ಅಟೆಂಡ್ ಆಪುಜೇರು ಏರಿಯಾಗ ಒಂಜಿ ಆಯ್ತು ಒಂಜಿ 50 ಜನ ಒಂಜಿ 25 ಜನ ಪ್ರೋಗ್ರಾಮ್ ಅಟೆಂಡ್ ಆಪೇರು ಬಾಕಿದ ಅಗಲ ಬೇತೆ ಕೆಲಸ ಉಂಟು ಅಂಚ ಒಂಜಿ ಸೀನಿಯರ್ ಡಿವೋಟಿ ಆರ್ ಕಡೆಟ್ ಒರಿಯಾಗ ಜೂನಿಯರ್ ಡಿವೋಟಿ ಪಂಡೇರು ಇಂಕ್ ಪ್ರಸಾದ ಪತಂಬಲ್ಲ ಅಂಚ ಆಯ್ಪೋಯ್ ಪ್ರಸಾದ ಅಂದ್ರೆ ಪ್ರಸಾದ ಮಾತ ಪಾಡೋದು ಬತ್ತೆ ಐಟ್ ಸ್ವೀಟ್ ರೈಸ್ ಇಚ್ಚಿ ಇದು ಯಾನ್ಲ ಯಾನ್ ಸ್ಟಾರ್ಟಿಂಗ್ ಕೃಷ್ಣ ಕಾನ್ಶಿಯಸ್ ಬರ್ರೆ ಸ್ವೀಟ್ ರೈಸ್ ಬಂದಾಗ ಭಾರಿ ಇಷ್ಟ ಅವಲ್ಲ ಇಸ್ಕೊಂಡ್ ಸ್ವೀಟ್ ರೈಸ್ ಬಂದಾಗ ಭಯಂಕರ ಅಂಚ ಆಯ್ ಪೋ ಆಡ್ ಬಂಡೆ ಪೋದು ಪತಂಬಲ್ಲ ಈಗ ಅವಳು ಇಜ್ಜಿ ಬಂಡೆ ಈ ಪೋ ಸೀದಾ ಕಿಚನ್ ಪೋಲ ಕಿಚನ್ ಅವನು 2 ಜನ ಕಾಪಿನ ದಿದ್ದೇರು ಎಂಗ್ಲ ಅಂಚನೆ ಎಂಚ ಬನ್ನಗ ಮಾತ ಕುರ್ಪುಜ ಒಂದು 2 ಜನ ಕಾಪಿನ ಬರೀಕ್ ದೀಪ ನಾನು ಅಡಿಗೆ ಬಂದನು ದೀಪ ಸಪ್ರೇಟ್ ಅಂಚ ಆರ್ಲ ಸೀನಿಯರ್ ಡ್ಯೂಟಿ ಯಾರಿಗೆ ಗೊತ್ತುಂಡವು ಅಂಚ ಅವಳು ಉಣ್ಣು ಅಂಚ ಆಯ್ ಪೋಪೆ ಉಲ್ಲೈ ಪೋನಾಗ ಉಂಡವು ಅಂಚ ಪಾಡೋದು ಕನ್ಪೆನ್ನಾಗ ಇನ್ ಬಲ್ತೊಂದು ಬಂದಾಗ ದಂಟದ ಬೂರ್ನಾಗ ಸ್ವೀಟ್ ರೈಸ್ ಬೂರ್ದು ಆಯ್ ಬನ್ಪೆ ಪಿರ ಪೋಲ ಉಲೈದ್ ಪದಮಲ್ಲ ಉಲೈ ಪನಾಗ ಅವು ದೀತಿನ ಐದತ್ತು ದೆಪ್ಪೆ ಅವಲ ಖಾಲಿ ಪಿರ ಬರ್ಪೆ ಬುಕ ಈಗ ಸರಿನೇ ಸೀನಿಯರ್ ಡ್ಯೂಟಿ ಜೂನಿಯರ್ ಡ್ಯೂಟಿ ಕಂಡ್ರಲ್ಲ ಸರಿ ಆಯ್ಯ ಒಂಜಿ ನಿಕ್ ಸೇವೆ ಕೊಡ್ತೀನಿ ಅವು ಸೇವೆ ಸರಿ ಬಂದು ಜಾಂಚೇಂಜ್ ಬಂದು ನೆರ್ಪೆ ಅಪ್ಪಗ ಆಯನ ಸೀನಿಯರ್ ಡ್ಯೂಟಿ ಬರ್ಪಲ್ಪ ಏರ ನೆರ್ಪಿನ ಆಯ್ ಬಂದ ದಾದ ಅತ್ತು ಅಲ್ಪ
ಇಮೆ ಕನ್ನಗ ಒಣಸ್ ಬತ್ತಮನ್ನ ಲೇಟ್ ಆನ್ ಸ್ವೀಟ್ ಮುಗಿದಿತ್ತಾನೆ ಏನು ಉಲಾಡ್ ಬತ್ತಮ ಬೇಡ ಉಲಾಡಿತ್ತಾನೆ ಅವೇನ ಕನ್ನ ದಂಡದ ಬುರಿಯ ಅಯ್ಯ ದಾನೆ ದಾನೆ ಬಿಲಿಕ್ಕ ಕಾನಿ ವಾಲು ಕನ ದಾನೆ ದಾನೆ ಬಿಲಿಕ್ಕ ಚೀಟಿ ಕನ ನನಗ ಸ್ವೀಟ್ ರೈಸ್ ಆ ಪಿಜಿಂದ ಬುದಾಡು ಬರೆದಿತ್ತು ಅಂಚನೆ ಐತೆ ಹೋದರೆ ತಿಕ್ಕದ ಜೊತೆ ಭಗವಂತನ ಪ್ಲಾನ್ ಕೆಲಸ ತಿಕ್ಕೊಂಡು ಕೆಲಸ ತಿಕ್ಕೋಸಿ ನಮ್ಮ ವೈಕ್ಲ ಟೆನ್ಷನ್ ಮಾಡ್ತಾರೆ ಕೆಲಸದ ನೆಟ್ವರ್ಕ್ ಸರಿ ಹೋಗಿ ಕೆಲಸದ ನೆಟ್ವರ್ಕ್ ಸರಿ ಹೋಗ್ಕೊಂಡು ಕೆಲಸದ ಸೌಂಡ್ ಸರಿ ಹೋಗಿ ಕೆಲಸದ ಸೌಂಡ್ ಸರಿ ಹೋಗಿ ಎಂಚೊಂಡು ಬೋಡಿ ಈ ಸರಿ ಕೃಷ್ಣ ये सरे कृष्ण आपण मुक्तय मानबुगा वांचा कल्पतरु निश्चय कृपा सिद्धभ्य वच पतितानां पावनेभ्यो वैष्णवेभ्यो नमो नमः अनंत कोटि वैष्णव वृंद की जय नामाचार्य हरिदास ठाकुर हरे कृष्ण धन्यवाद माते हरे कृष्ण ಧನ್ಯವಾದ ಪ್ರಭು ಹರೇ ಕೃಷ್ಣ ಪ್ರಭುಜಿ ರೆಡ್ಡೆ ಕ್ಲಾಸ್ ಆಡ್ತಾನ್ ಪ್ರಭು हरे ಧನ್ಯವಾದ ಶ್ರೀ ಬರ್ತಿದ್ದೀರಾ